ವೀಕ್ಷಕರೇ, ನಮ್ಮ ಟಿವಿಯ ಮನದ ಮಾತು ವಿತ್ ಬಿರ್ವೇರಿ ಕುಡ್ಲ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಮನೆ ಹುಡುಗಿ ದೀಪ್ತಿ ಮಾಡುವಂತ ಹಾರ್ದಿಕವಾದಂತಹ ಸ್ವಾಗತ. ಬಿರ್ವೇರಿ ಕುಡ್ಲ ಸಂಘಟನೆ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಾ. ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಇದೀಗ ಇನ್ನೊಂದು ಹೊಸ ಉದ್ದೇಶದೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ. ಅದೇನಪ್ಪ ಅಂದರೆ ನಮ್ಮ ಜೊತೆಯಲ್ಲಿರುವ ಸಾಧಕರನ್ನು ಗುರುತಿಸೋದು, ಅವರ ಕಥೆಯನ್ನು ನಿಮ್ಮ ಮುಂದೆ ಹೇಳೋದು. ಇದನ್ನು ನಾನು ಹೇಳಲ್ಲ, ಅವರೇ ನಮ್ಮ ಜೊತೆಗೆ ಬಂದಿದ್ದಾರೆ ಈ ಕಥೆಯನ್ನು ಹೇಳೋಕ್ಕೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರು ನೆಗೆಟಿವಿಟಿಯಲ್ಲಿದ್ದೀರಾ, ಟೆನ್ಷನಲ್ಲಿದ್ದೀರಾ. ಬಟ್ ಐ ಆಮ್ 100% ಶ್ಯೂರ್ ಈ ಕಾರ್ಯಕ್ರಮ ನೋಡ್ಮೇಲಂತೂ ನೀವು ಇನ್ಸ್ಪೈರ್ಡ್ ಆಗ್ತೀರಾ. ಅದು ಬಿಟ್ಟು ನೀವು ಪೂರ್ತಿ ಕಾರ್ಯಕ್ರಮದಲ್ಲಿ ಕುಣಿತಾ ಇರ್ತೀರಾ, ಮಸ್ತಿ ಮಾಡ್ತಾ ಇರ್ತೀರಾ. ಹೌದು, ಯಾರಪ್ಪ ಇವರು ಇವತ್ತಿನ ನಮ್ಮ ಅತಿಥಿ ಅಂತ ನೀವು ಕೇಳೋಕ್ಕೆ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ಇವ್ರು ಯಾರಂದರೆ, ಇವ್ರು ಹಾಡಿನಲ್ಲೇ ಮೋಡಿ ಮಾಡಿಬಿಡ್ತಾರೆ. ಇವ್ರು ಏನಿದ್ರು ಇವಾಗ ಯೂಟ್ಯೂಬಲ್ಲಿ ಇವ್ರದೇ ಹವಾ. ಜಾನಪದ ಹಾಡುಗಳ ಟ್ರೆಂಡನ್ನೇ ಸೃಷ್ಟಿಸಿದವರು ಇವರು. ಇವ್ರ ಬಗ್ಗೆ ಹೇಳೋದಕ್ಕಿಂತ ನಾನೊಂದು ಹಾಡ್ತೀನಿ. ಅವರಷ್ಟು ಚೆನ್ನಾಗಿ ಹಾಡಲ್ಲ, ಬಟ್ ನಿಮ್ಗೊಂದು ಗೆಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಅವರ ಅನ್ಬೇಡಿ, ಇವತ್ತು ಅವರೇ ಇದ್ದಾರೆ ನಮ್ಮ ಜೊತೆ. ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕೋಗಿಲೆಯ ಕಲಾವಂತಿ ದಯಾನಂದ್ ಅವರು. ನಿಮಗೆ ವೆಲ್ಕಮ್ ಮ್ಯಾಮ್ ಕಾರ್ಯಕ್ರಮಕ್ಕೆ. ಎಲ್ಲಿಂದ ಬರುತ್ತೆ ಮ್ಯಾಮ್ ಇಷ್ಟೊಂದು ಎನರ್ಜಿ? ನಿಮ್ಮನ್ನ ನೋಡ್ಮೇಲೆ ಇವಾಗ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲಿಂದ ಶುರು ಆಯ್ತಿದ್ದಲ್ಲ ಅಂದರೆ, ನೀವು ಸಂಗೀತದಿಂದ ಮೊದಲಿಂದನೇ ಆಸಕ್ತಿ ಇತ್ತಾ, ಇಲ್ಲ ಇವಾಗ ಹೊಸದಾಗಿ ಆಸಕ್ತಿ ಹುಟ್ಕೊಂಡಿದೆ ಇದು? ಅಲ್ಲ, ಒಂದು ಹೇಳಬೇಕಂದ್ರೆ ಕರಾವಳಿ ಭಾಗದ ಎಲ್ಲರೂ ಹಾಡ್ತಾರೆ. ಯಾಕಂದ್ರೆ ಎಲ್ಲ ಕರಾವಳಿ ಬದಿಯಲ್ಲಿ ಭಜನಾ ಮಂದಿರ ಇದ್ದ ಕಾರಣ, ಮತ್ತೆ ನಮ್ಮ ಅಜ್ಜಂದ್ರು ಅಮ್ಮಂದ್ರು ಎಲ್ಲ ಹಾಡ್ತಿದ್ರು. ನಮ್ಗೆ ಅಂದ್ರೆ ಪದ್ಯ ಸಾಂಗ್ ಅಂದ್ರೆ ದೇವರಿಗೆ ಭಜನೆ ಹೇಳುದು ಅಷ್ಟೇ ಗೊತ್ತಿದ್ದದು. ಹಾಗೆ ಅದು ಅಜ್ಜನಿಂದ, ಅಜ್ಜಿಯಿಂದ, ಅಮ್ಮನಿಂದ, ಚಿಕ್ಕಮ್ಮನಿಂದ ಹಾಗೆ ಬಂತು ನಮಗೂ ಅದು ಬಂತು. ಓಕೆ. ಸೊ ಇದ್ರ ಹಿಂದೆ ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿದಾರ? ಯಾರು ನಿಮ್ ಇನ್ಸ್ಪಿರೇಷನ್? ನಾನು ಅಂದ್ರೆ ನಮ್ಮ ಅಜ್ಜ ಹುಷಾರಿಲ್ಲದ ಬೆಡ್ಡಲ್ಲಿದ್ರು. ಅವಾಗ ನಾನು 3ನೇ ಕ್ಲಾಸ್. ನಮ್ಮ ಅಜ್ಜಿ ಘಟ್ಟಕ್ಕೆ ಹೋಗಿದ್ರು ದೊಡ್ಡಮ್ಮನ ನೋಡ್ಲಿಕ್ಕೆ. ನಾನು ಅವರಿಗೆ ಹಲ್ಲು ತೊಳಸಿ ಅವರನ್ನೆಲ್ಲ ಚಂಡಿ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡ್ತಿದ್ದೆ. ಅವಾಗ ಅವ್ರು ನನಗೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ಮತ್ತೆ ಶಿವಪ್ಪ ಕಾಯ್ದೆ ದಿವಸ 2 ಹಾಡು ಕೊಡುದೆ. ಅವರಿಗೆ ಹೇಳ್ಲಿಕ್ಕಾಗುದಿಲ್ಲ. ಮತ್ತೆ ಅದು ಏನೋ ಗೊತ್ತಿಲ್ಲ, ನಾನು ಈಗ ರಾಜ್ಕುಮಾರ್ ಹಾಡು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದು ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ, ಪಕ್ಕದ ಮನೇಲಿ ಇತ್ತು. ಅಲ್ಲಿ ಕೇಳಿ ನನಗೆ ಅದು ಅವಾಗ ಚಿಕ್ಕ ಇರುವಾಗ ಬೇಗ ಹಾಡುಗಳು ನೆನಪರುದು. ಮತ್ತೆ ಇವ್ರದ್ದು ಕಿಶೋರ್ ಕುಮಾರ್ ಹಿಂದಿ ನಮ್ಮ ಅಣ್ಣ ಕೇಳ್ತಿದ್ರು. ಅದನ್ನೆಲ್ಲ ನಾನು ತೋಟಕ್ಕೆ ಹೋಗಿ ಹಾಡ್ತಿದ್ದೆ. ಅಂದ್ರೆ ಅಜ್ಜಿ ಬೈತಿದ್ರು ನನ್ಗೆ, ಅಂದ್ರೆ ಮೆಲ್ಲ ಹಾಡಿ ಗೊತ್ತಿಲ್ಲ, ಗಟ್ಟಿ ಹಾಡುದು. ಹಾಗೆ ಅದು ಹಾಡಿ ಹೀಗೆ ಎಲ್ಲರೂ ನೋಡಿ ಪ್ರಾರ್ಥನೆಗೆಲ್ಲ ಕರ್ಕೊಂಡು ಹೋದ್ರು. ಪ್ರಾರ್ಥನೆ ಮಾಡಿ ಮತ್ತೆ ನಮ್ದು ಪ್ರೈಮರಿ ಶಾಲೆಯಲ್ಲಿ ಅಲ್ಲಿ ನಮ್ಗೆ ಒಳ್ಳೆ ಅಂದ್ರೆ ಈಗಿನ ಹಾಗೆಲ್ಲ ಅಲ್ಲಿ ನಮ್ಗೆ ಓದುದೆಲ್ಲ ಮತ್ತೆ ಹಾಡುದು ಕುಣಿಯುವುದು ಅದೇ ಒಂದು ಹಬ್ಬ. ನಾನು ಕಲೀಲಿಕ್ಕೆ ಹುಷಾರಿಲ್ಲ, ಬಟ್ ನಾನು ಒಂದು ರಜೆ ಸಹ ಮಾಡ್ತಿರ್ಲಿಲ್ಲ. ಶಾಲೆ ಹೋಗುದಂದ್ರೆ ಇಷ್ಟ. ಅಂದ್ರೆ ನಂಗೆ ಪಪ್ಪಮ್ಮನಿಗಿಂತ ಟೀಚರ್ ಜಾಸ್ತಿ ಏನು ಆಗಿತ್ತು ನನ್ಗೆ. ನೋಡ್ಬೇಕು ಟೀಚರ್. ಮತ್ತೆ ನಮ್ದು ರಮ್ಮ ಟೀಚರ್ ಅಂತ ಇದ್ರು, ಅದು ಏನು ಗೊತ್ತಿಲ್ಲ, ಹೆದರಿಕಿಲ್ಲ, ಅವರ ಇದ್ರಲ್ಲಿ ಹೋಗಿ ಕೂತ್ಕೊಳ್ಳುದು. ನಾನು ತುಂಬಾ ಇಷ್ಟ. ಮತ್ತೆ ಅವರು ಎಲ್ಲವನ್ನು ಇಂದ್ರ ಟೀಚರ್ ಅಂತ ಇದ್ರು, ಅವರೆಲ್ಲ ಹಾಡಲ್ಲೇ ಕಳಿಸೋದು. ಮೋಸ್ಟ್ ಆಫ್ ದ ಟೈಮ್ ಈಗ ಸ್ಕೂಲಲ್ಲಿ ಓದ್ಬೇಕು ಅಂತ ಪ್ರೆಷರೈಸ್ ಮಾಡ್ತಾರೆ ಮನೆಯಿಂದನೂ ಕೂಡ. ಸೊ ನಿಮ್ಗೆ ಆ ರೀತಿ ಯಾವ್ದು ಪ್ರೆಷರೈಸ್ ಇರ್ಲಿಲ್ಲ? ಎಲ್ಲರೂ ಹಾಡು ಅಂತ ಹೇಳಿಲ್ಲ, ಓದು ಅಂತ ಹೇಳಿಲ್ಲ, ಹೀಗೆ ಬಿಟ್ರು. ಅಂದ್ರೆ ಹಾಗೆ ನಂಗೆ ಇಲ್ಲ, ಶಾಲೆ ಹೋಗ್ಬೇಕು, ಓದ್ಲಿಕ್ಕೆ ಬರ್ಬೇಕಂತ ಮಾತ್ರ ಇದ್ದದ್ದು ಮುಂಚೆ ಎಲ್ಲ ನಮ್ಮ ಇದ್ರಲ್ಲಿ. ಈಗ ಮಾರ್ಕ್ ಅಲ್ಲ, ಅದಕ್ಕಿಂತ ಜಾಸ್ತಿ ತೆಗಿಬೇಕಂತ. ನಾನು ಎಣಿಸುದು ಓದು ಬರಬೇಕು, ಬಟ್ ಈ ಸಂಗೀತ, ಚಿತ್ರಕಲೆ, ಡಾನ್ಸ್ ಅದೆಲ್ಲ ಸೇರ್ಬೇಕು. ಯಾಕಂದ್ರೆ ಅವಾಗ ನಮ್ಗೆ ಸಂಸ್ಕಾರ ಬರ್ತದೆ, ಅದರಲ್ಲಿ ನಮ್ಗೆ ಪೆಟ್ಟು ಬೀಳ್ತದೆ. ಈಗ ನಾವು ಈಸಿಯಾಗಿ ಏನು ಸಿಗಲ್ಲ, ನಾವು ಅದು ಪ್ರಯತ್ನ ಮಾಡ್ತಾ ಇರ್ತೇವೆ. ಇನ್ನೊಬ್ಬರ ಭಾವನೆ ಅರ್ಥ ಆಗ್ತದೆ, ಕಷ್ಟ ಏನಂತ ಅರ್ಥ ಆಗ್ತದೆ. ಮತ್ತೆ ಓದಿ ಕೆಲ್ಸಕ್ಕೆ ಹೋದ್ರೆ ಇಷ್ಟು ತಿಂಗಳಿಗೆ ಇಷ್ಟು ಸಂಬಳ ಬರ್ತದೆ, ಮತ್ತೆ ಏನು ಇಷ್ಟು ಬರ್ತದೆ ತಿನ್ನೋದು, ಅದೇ ಆ ಲೆಕ್ಕಾಚಾರದಲ್ಲಿ ಬದುಕ್ತೇವೆ. ಆದ್ರೆ ಕಲಾವಿದನಾಗೋದು ಅದು ಭಾವನೆ ಅರ್ಥ ಆಗ್ತದೆ, ಮತ್ತೆ ಕಷ್ಟ ಉಂಟು, ನಾವು ನೋಡ್ಲಿಕ್ಕೆ ಮಾತ್ರ. ಆದ್ರೆ ಈ ಆರ್ಥಿಕ ವ್ಯವಸ್ಥೆ ಬರುವಾಗ ನಾವು ಅದು ತೋರಿಸ್ಕೊಳ್ಳಲ್ಲ. ಮತ್ತೆ ಏನೋ ಎಲ್ಲ ಸಹ ನಮ್ಗೆ ಕಲಿಸ್ತದೆ. ಕಷ್ಟ ಬರುವುದೇ ಸಂಸ್ಕಾರ ಬರ್ಲಿಕ್ಕೆ ಅಂತೆ ಮನುಷ್ಯನಿಗೆ, ಯಾವ ರೀತಿಯಲ್ಲಿ ಆಗಿರ್ಬೋದು. ಆ ಕಷ್ಟ ಒಂದ್ಸಲ ಬರಬೇಕು ನಮ್ಗೆ. ಚಿಕ್ಕಿರುವಾಗ ನಮ್ಗೆ ಗೊತ್ತೇ ಇರುದಿಲ್ಲ. ನನ್ಗೆ ನಿಜ ಹೇಳ್ಬೇಕಂದ್ರೆ ಬಡತನ ಶ್ರೀಮಂತ ಅರ್ಥವೇ ಗೊತ್ತಿಲ್ಲ. ನಾವು ಬಡವ್ರೆ, ಬಟ್ ನಾವು ಖುಷಿ ಇತ್ತು. ಊಟಕ್ಕೆ ಅಮ್ಮ ಏನು ಇದು ಮಾಡ್ಲಿ, ನಮ್ಗೆ ಒಳ್ಳೆ ಇತ್ತು. ಬಟ್
ಬಡವರು ಶ್ರೀಮಂತರು ಹಾಗೆ ಗೊತ್ತಿಲ್ಲ ನನಗೆ. ಒಟ್ಟು ತುಂಬು ಕುಟುಂಬದಿಂದ ಅಂದ್ರೆ ನಿಮ್ಮ ಮನೆಯಲ್ಲಿ ಹಾಗೆ ತುಂಬಾ ಜನ ಇದ್ರ ಇಲ್ಲ? ಅಲ್ಲ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಬರ್ತಿದ್ರು ರಜೆಗೆ, ಬಟ್ ನಾವು ನಮ್ಮ ಪಪ್ಪ ಅಮ್ಮ ಅಣ್ಣ ಹಾಗೆ. ಆದ್ರೆ ನಮ್ದು ಇದು ಕುಟುಂಬದವರೆಲ್ಲ ಹತ್ತಿರ ಇದ್ರು. ಆದ್ರೆ ನನ್ಗೆ ಗೊತ್ತಿಲ್ಲ, ನಾವೆಲ್ಲ ಪ್ರೀತಿಯಲ್ಲಿತ್ತು ಎಲ್ಲ. ಸೊ ನೀವು ಹಾಡಿರೋ ದೇ ಬೈದತಿ ಅದು ನಂದು ಕೂಡ ತುಂಬಾ ಫೇವ್ರೆಟ್ ಸಾಂಗ್. ಸೊ ನೀವು ಫಸ್ಟ್ ಹಾಡಿರೋ ಸಾಂಗ್ ಅದೇ ಅಂತ ಅನ್ಸುತ್ತೆ. ಹೌದು, ನಾನು ಫಿಲ್ಮ್ ಹಾಡಿದ್ರು ಸಹ ದೇ ಬೈದಿತ್ತೆ ಫಸ್ಟ್. ಸೊ ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ, ಕಂಗ್ರಾಚುಲೇಷನ್ ಮ್ಯಾಮ್. ಸೊ ನಾನು ಅಷ್ಟೇ ಅಲ್ಲ, ಪ್ರತಿಯೊಂದು ವೀಕ್ಷಕರು ಕೂಡ ಹಾಡು ನಿಮ್ಮಿಂದ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನಮಗೋಸ್ಕರ ಹಾಡನ್ನ ಹಾಡ್ಬೋದಾ ಇವಾಗ? ಖಂಡಿತ. ಸೊ ನೀವು ಫಸ್ಟ್ ಅದು ಬಿಟ್ಟು ಎಷ್ಟು ಸಿನಿಮಾಗಳಿಗೆ ಪದ್ಯ ಹಾಡಿದ್ದೀರಾ? ಅದಾದ್ಮೇಲೆ ಹವಾಲ ತಮಿಳು, ತಮಿಳಲ್ಲಿ ಕೂಡ ತಮಿಳ್ ಬರುತ್ತಾ ಇಲ್ಲ? ನನ್ಗಿಷ್ಟ ಅದು ಕೇಳಲಿಕ್ಕೆ, ಭಾಷೆ ಅರ್ಥ ಆಗ್ತದೆ. ಮತ್ತೆ ಮತ್ತೆ ಈಗ ನಾವು ಕನ್ನಡದಲ್ಲಿ ಬರೆದು ಹಾಡುದು. ಆಮೇಲೆ ಒಂದು 7-8 ಫಿಲ್ಮ್ಗೆ ಹಾಡಿದ್ದೇನೆ, ಕೆಲವೆಲ್ಲ ಬರ್ಲಿಲ್ಲ. ಮ್ಯಾಮ್ ನಮ್ದೊಂದು ಕಾಲರ್ ರೆಡಿ ಇದ್ದಾರೆ, ಸೊ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸೊ ಯಾರು ಮೇಡಮ್? ನಾನು ಕುಂಪಾಳದಿಂದ ವಿದ್ಯಾಧರ ಮಾತಾಡುದು. ವಿದ್ಯಾಧರ ಅವರು ನಮಸ್ಕಾರ, ಹೇಗಿದ್ದೀರಾ? ದಯಾನಂದ್ ಇವರು ಇವರು ಸಿಂಗರ್ ಮೇಡಮ್ ಅವರ ನಾನು ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೆ. ಅಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತಲ್ಲ ಮೇಡಮ್, ಅದು ನೋಡ್ತಾ ಇದ್ದೆ. ಬಾರಿ ಒಳ್ಳೆ ಸಿಂಗರ್ ಅವರು, ಖುಷಿ ಆಗ್ತದೆ ಕೇಳಲಿಕ್ಕೆ. ಹಾಗೆ ಅವರು ಎಲ್ಲಾ ಪದ್ಯಗಳನ್ನು ಹೇಳುದಿಲ್ವ ಅಂತೇಳಿ ನನ್ಗೆ ಸ್ವಲ್ಪ ಇದು ಡೌಟ್ ಇತ್ತು ಮೇಡಮ್. ಅಂದ್ರೆ ಅವರು ಖಾಲಿ ಜಾನಪದ ಅಂತ ಹೇಳುದ ಅಂತೇಳಿ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವರಿಗೆ ಒಂದು ಅದ್ರಲ್ಲಿ ಚಾನ್ಸ್ ಸಿಕ್ಲಿಲ್ಲ ಅಂತೇಳಿ ನಾನು ಕಾರ್ಯಕ್ರಮ ನೋಡ್ತಾ ಇದ್ದೆ. ಆದ್ರೆ ಅವರು ಎಂತ ಮಾಡ್ಬೇಕಂದ್ರೆ ಎಲ್ಲಾ ರೀತಿಯ ಪದ್ಯಗಳನ್ನು ಹೇಳ್ಬೇಕು. ಅವರ ವಾಯ್ಸ್ ಕೇಳಲಿಕ್ಕೆ ಭಾರಿ ಖುಷಿ ಆಗ್ತದೆ ಮೇಡಮ್. ಕಲಾವತಿ ಮೇಡಮ್ ನಮಸ್ತೆ. ಅದು ನಾನು ನನ್ನ ಒಂದು ಅನಿಸಿಕೆ ನಾನು ಹೇಳುದು ಮೇಡಮ್. ಎಲ್ಲಾ ಇದರಲ್ಲಿ ಪ್ರತಿಯೊಂದು ಹಾಡುಗಳು, ಜಾನಪದ ಆಗ್ಲಿ ಅದರಲ್ಲಿ ಬೇರೆ ಯಾವ್ದಿದಾಗ್ಲಿ, ಎಲ್ಲದರಲ್ಲೂ ನೀವು ಪಳಗ್ಬೇಕು ಅಂತ ನನ್ನ ಒಂದು ಆಸೆ. ಅಂದ್ರೆ ನಿಮ್ಮ ವಾಯ್ಸ್ ಕೇಳುವಾಗ ಅಷ್ಟು ಖುಷಿ ಆಗ್ತದೆ ಮೇಡಮ್ ನನಗೆ. ಅಂದ್ರೆ ನಾನು ಸಣ್ಣ ಮಟ್ಟಿನ ಒಂದು ಸಿಂಗರ್, ಒಂದು ಸ್ಟೇಜ್ ಅಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ನಾನು ಕೊಡ್ತಾ ಇದ್ದೇನೆ. ನಮ್ಮ ಸಂಬಂಧದವರದ್ದು ಇದರಲ್ಲಿ ಯಾವ್ದು ಮದುವೆ ಫಂಕ್ಷನ್ ಮತ್ತೆ ರಿಸೆಪ್ಷನ್ ಫಂಕ್ಷನ್ಗಳಲ್ಲೆಲ್ಲ ನಾನು ಸಿಂಗ್ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ಕಾರ್ಯಕ್ರಮ ಸಹ ನೋಡ್ತಾ ಇದ್ದೆ, ಭಾರಿ ಖುಷಿ ಆಗ್ತದೆ ಮೇಡಮ್. ನಿಮ್ಮ ಇದು ಕೇಳಿ ಒಳ್ಳೆ ಖುಷಿ ಆಯ್ತು, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ನನ್ನ ಅದೇ ಒಂದು ಕಳಕಳಿ ಒಂದು ನಿಮಗೆ ಒಂದು ಹೇಳಿದೆ ಮೇಡಮ್, ಅದನ್ನೊಂದು ನೋಡಿ ಟ್ರೈ ಮಾಡಿ ಮೇಡಮ್. ಅಂದ್ರೆ ನೀವು ಹೇಳೋದು ಫಿಲ್ಮ್ ಸಾಂಗ್ ಅಂತ. ಈಗ ನನ್ನ ವಾಯ್ಸ್ ತುಂಬಾ ರ್ಯಾಶ್. ಈಗ ಒಲವಿನ ಹುಡುಗರ ಅದು ನಾನು ಹೇಳಿದ್ರೆ ಯಾರು ಕೇಳಲಿಕ್ಕಿಲ್ಲ. ಅಲ್ಲ ಮೇಡಮ್, ಅದು ನಿಮ್ಮಿಂದ ಆಗ್ತದೆ, ಕೇಳಲಿಕ್ಕಿಲ್ಲ ಅಂತ ಪ್ರಶ್ನೆ ಇಲ್ಲ. ಅಂದ್ರೆ ನಿಮ್ಗೆ ನೀವು ಹಾಡ್ಲೇಬೇಕು, ಯಾಕಂದ್ರೆ ಅದು ನಿಮ್ಮಿಂದ ಆಗ್ತದೆ ಮೇಡಮ್. ನಿಮ್ದು ನನ್ಗೆ ಅನ್ಸುದು ಅಲ್ಲ, ಇದು ಮೆಲೋಡಿ ಸಾಂಗ್ ನನ್ಗೆ ಇಷ್ಟ ಇಲ್ಲ. ಅಂದ್ರೆ ನಂದು ರಫ್ ವಾಯ್ಸ್ ಅಲ್ಲ, ರಫ್ ವಾಯ್ಸ್. ಮತ್ತೆ ನನ್ಗೆ ಜನಪದ ಗಾಯಕಿ ಅಂತ ಜನರು ಮಾಡಿದ್ದು, ನಾನು ತುಂಬಾ ಗಟ್ಟಿಯಾಗಿ ಹಾಡ್ತೇನಲ್ಲ. ಆದ್ರೆ ನಾನು ಭಾವಗೀತೆ, ದಾಸರ ಪದ, ಫಿಲ್ಮ್ ಸಾಂಗ್ ಒಂದು ಬಿಟ್ಟು ಎಲ್ಲ ಹಾಡ್ತೇನೆ. ಈ ಸಲ ಒಂದು ತಮಿಳ್ ಹಾಡಿದೆ ನಾನು. ಅಮ್ಮ ಅಯ್ಯೋ ಎಣ್ಣೆ ಸ್ವಲ್ಪ ಒಯ್ಕೊಂಡ್ ಬಿಡ್ರು, ಹೆಂಡತಿ ಜೊತೆ ಫಿಟ್ ಆಗ್ಬಿಟ್ರೆ ಹೆಂಡತಿ ಬೇಡ ಬಿಟ್ಟೇ ಬಿಡ್ರು ಅಂತದ್ದು ಹಾಡಿದೆ. ನನ್ಗೆ ಇಷ್ಟ ಅಲ್ಲ ಮಾತ್ರ ಅದು. ಅಲ್ಲ ಮೇಡಮ್, ನನ್ನ ಒಂದು ಸಜೆಷನ್ ಅಂದ್ರೆ ನೀವು ಮುಂದಕ್ಕೆ ಒಂದು 4 ಪದ್ಯಗಳನ್ನ ಅದ್ರ ಈ ರೀತಿ ಮೆಲೋಡಿ ಸಾಂಗ್ ಹಾಡ್ಲೇಬೇಕು. ನಿಮ್ಮಿಂದ ಆಗ್ತದದು. ನೀವು ಮನಸ್ಸಲ್ಲಿ ಒಂದು ನೀವು ಒಂದು ಅವಕಾಶ ಮಾಡಿಕೊಟ್ರೆ ಅವ್ರು ಖಂಡಿತ ಹಾಡ್ತಾರಂತ ಹೇಳ್ತಿದ್ದಾರೆ. ಸೊ ನೀವೇನಾದ್ರೂ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ. ಆಯ್ತು ಮೇಡಮ್, ಆಯ್ತು. ಓಕೆ, ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಖುಷಿ ಆಯ್ತು, ಧನ್ಯವಾದಗಳು ಹಾಡಿದಕ್ಕೆ. ಬೈದ್ವಿ ನಾನು ನಿಮ್ಮ ಹತ್ರ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೆ, ನನಗೆ ನಿಮ್ಮ ದೇ ಬೈದತಿ ಹಾಡನ್ನ ಕೇಳಬೇಕು ಅಂತ. ಸೊ ಓಕೆ ನಾನು ಮೊದಲ ಪಿಕ್ಚರ್ ಅದು ಬಿ ಜಯಶ್ರೀರಾಮ್ ಅವರಿಗೆ ಹಾಡ್ಲಿಕ್ಕೆ ಹೋಗಿತ್ತು. ಅವರು 2 ದಿವಸ ಇದು ಸೂರ್ಯೋದಯ ಪೆರಂಪಳ್ಳಿ ಅವರು ಹೋದಾಗ ಸಿಗ್ಲಿಲ್ಲಂತೆ. ಅದು ಮತ್ತೆ ನನ್ಗೆ ಸಿಕ್ತು, ಇಲ್ಲದಿದ್ರೆ ಅದು ಹಾಡು ನಂಗೆ ಸಿಗುದಲ್ಲ ಇತ್ತು. ಆದ್ರೆ ಇವಾಗ ತುಂಬಾ ಫೇಮಸ್ ಆಗಿದೆ, ಪ್ರತಿಯೊಬ್ಬರು ಎಲ್ಲ ನೋಡಿದ್ರು ಅದೇ ಹಾಡು ಹಾಡ್ತಾರೆ. ಅದಲ್ಲೇ ರಾಜ್ಯ ಪ್ರಶಸ್ತಿ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಯು ರಿಯಲಿ ಸ್ಯಾಂಗ್ ವೆಲ್. ಸೊ ಡನ್ನಾ ಡನ್ನಾ ಡನ್ನಾನಾ ಡನ್ನಾನಾ
ಪಾಂತೆರಾ ಉಂಡೋ ಗೆಜ್ಜೆಗಿರಿಟು ದೇಯಿನ ದಂಡಿಗೆ ಪಿದಡು ಆಂಟ್ರ ಮಜಲಡು ಪಾಂತೆರಾ ಉಂಡೋ ಆಂಟ್ರ ಮಜಲಡು ಪಾಂತೆರಾ ಉಂಡೋ ಗೆಜ್ಜೆಗಿರಿಟು ದೇಯಿನ ದಂಡಿಗೆ ಪಿದಡುಂಡು ಕಟ್ಟ ಪುಣಿಟು ಸತ್ಯದ ತೇರು ಪಿದಡುಂಡು ಆಹಾ ತೇರು ಪಿದಡುಂಡು. ವಾವ್, ಸೂಪರ್. ನನಗೆ ತುಂಬಾ ಖುಷಿ ಆಗ್ತಿದೆ. ಅದ್ರ ಜೊತೆ ಒಂದು ಕಾಲರ್ ಕೂಡ ರೆಡಿ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ರೆಡ್ಡಿ ಜನಕಲ್ಲ. ಓಕೆ, ಯಾರು ಮಾತಾಡ್ತಾ ಇದ್ದೀರಾ? ದಾಮೋದರ್ ವಾಮಂಜೂರು. ವಾಮಂಜೂರು, ನಮಸ್ಕಾರ ಸರ್. ಏನ್ ನಮ್ ಜೊತೆ ಕಲಾವತಿ ಮ್ಯಾಮ್ ಇದ್ದಾರೆ. ಸೊ ಏನ್ ಹೇಳ್ಬೇಕಂತ ಇದೆ ಹೇಳ್ಬೋದು. ಹಲೋ, ನಮಸ್ತೆ. ನಮಸ್ತೆ. ಇವ್ನ ಪದ್ಯಕ್ಕೆ ಬಾರಿ ಖುಷಿ ಆಯ್ತು. ನಾ ದೇವಿ ಬೈತಿದ್ ಪದ್ಯ ಬಂದದತ್ತಿ. ಹಲೋ, ಅವ್ ಬಾರಿ ಖುಷಿ ಆಪುಣ್ಕೇನೆ ಅಂದೆ ಐದು ಪಕ್ಕನ ಹಿರಿಯ ಪುದಾರ್ಲ ಬತ್ತನತ್ತೆ ಅಂದೆ ಗೆಜ್ಜೆಗಿರಿತ ಅಂದೆ. సో హలో హలో కేనందులారా సార్ కేనందుండే సార్ ಕೇಂದು ಕಟ್ಟು ಕೇಂದು ಅಂದೆ ಸರ್ ಒಂದೇ ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತಂಡ ಕರೆಕ್ಟ್ ಕೇನುಂಡು ಸರ್ ಒಂದೇ ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ಟಿವಿ ಎತ್ತಿಜಿ ಅಂಕಲ್ ಅಂದೆ ಓಕೆ ಅವಾಗ ನೆಟ್ವರ್ಕ್ ಇಶ್ಯೂ ಉಪ್ಪು ಓಕೆ ಎನಿವೇಸ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಸ್ತ್ ಖುಷಿ ಆನ್ಸರ್ ಕಾಲ್ ಮಾಡ್ತೀನಿ ಓಕೆ ಮ್ಯಾಮ್ ಸೊ ನನ್ಗೆ ಒಂದು ಕ್ವೆಶನ್ ಕೇಳೋದಿದೆ ಏನಂದ್ರೆ ಇವಾಗ ನೀವು ರೆಕಾರ್ಡಿಂಗ್ ಇರಲಿ ಪ್ರೋಗ್ರಾಮ್ ಅಂತ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಿ ತುಂಬ ಬ್ಯುಸಿ ಆಗಿರ್ತೀರಲ್ವಾ ಸೊ ಈಗ ಫ್ಯಾಮಿಲಿ ಮತ್ತು ಈ ಪ್ರೋಗ್ರಾಮ್ ಎರಡನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಲ್ಲ ನಾನು ಇಲ್ಲೇ ಇರುವಾಗ ಬೆಳಿಗ್ಗೆ 3 ಗಂಟೆಗೆ ಎದ್ದು ನನಗೆ ನಾನು ಹೊರಗಡೆ ಹೋದರೆ ಸಹ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ರೆ ನಾನು ಅಲ್ಲಿದ್ದೇನೆ ಅಂತ ಒಂದು ಖುಷಿ ಇರ್ತದೆ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಹೋಗ್ತೇನೆ ಬಿಸಿ ಮಾಡಿ ತಿಂತಾರೆ ಅದು ಏನು ಮಾಡಲಿಲ್ಲದ್ರೆ ಬೇಜಾರು ಇರ್ತದೆ ಅದು ಹಾಗೆ 3 ಗಂಟೆಗೆ ಎದ್ದೆಲ್ಲ ಮಾಡ್ತೇನೆ ಬೆಳಿಗ್ಗೆ ಫಂಕ್ಷನ್ ಆದರೆ ಸಂಜೆ ಆದರೆ ನಾನು ಸಂಜೆ ತನಕ ಇರ್ತೇನೆ ಮತ್ತು ಹೊರಗೆ ಹೋದಾಗ ಅದು ಈಚೆ ಕನ್ನಡಕ್ಕೆ ಹೋಗಿಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಹೊರಗೆ ಮತ್ತೆ ಇವ್ರು ಯಜಮಾನ್ರು ಸಪೋರ್ಟ್ ಇದ್ದಾರೆ ಮಕ್ಕಳೊಟ್ಟಿಗೆ ಯಾರಾದ್ರೂ ಇರ್ಬೇಕಂತ ಆಗ್ತದಲ್ಲ ಅವ್ರು ಇರ್ತಾರೆ ಮತ್ತೆ ಅಮ್ಮ ನಾನು ಕರೆಸ್ತೇನೆ ಅದು ಯಾವಾಗಲೂ ಇರುದಿಲ್ಲಲ್ಲ ಪ್ರೋಗ್ರಾಮು ಇರ್ಬೇಕಾದ್ರೆ ಮ್ಯಾನೇಜ್ ಆಗ್ಬಿಟ್ಟು ಹೋಗುತ್ತೆ ಯಾವಾಗಲೂ ಹೌದು ಮತ್ತೆ ಏನಂದ್ರೆ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ಅಂದ್ರೆ ಆ ಬುದ್ಧಿ ಕೃಷ್ಣ ಕೊಟ್ಟಿದ್ದಾನೆ ಅವರಿಗೆ ಅಡ್ಜಸ್ಟ್ ಆಗ್ತಾರೆ ಚಿಕ್ಕನಿಂದ ಸಹ ಏನು ನನಗೆ ಒಂದು ವೇಳೆ ಹಾಗೆ ಇಲ್ಲಿ ಮಕ್ಕಳು ಆಚೆ ಏನೋ ಇದ್ರೆ ಅದು ನಮ್ಗೆ ಕಷ್ಟ ಆಗ್ತದೆ ನನಗೆ 2 ಹೆಣ್ಮಕ್ಳು ಮತ್ತೆ ಅದು ಹಾಡ್ತಾರೆ ಬಟ್ ನನಗೆ ಹೊರಗೆ ಹೋದ್ರೆ ಚಿಂತೆ ಇಲ್ಲ ಅಂದ್ರೆ ನಾನು ಒಂದು ಹೇಳಲಿಕ್ಕೆ ಖುಷಿ ಪಡ್ತೇನೆ ನಾವೆಲ್ಲ ಹೆಣ್ಮಕ್ಳು ಅವರಿಗೆ ಸಂಸ್ಕಾರ ಕೊಡುದು ಹುಟ್ಟಿದ ಮೇಲಲ್ಲ ಹೊಟ್ಟೆಯಲ್ಲಿರುವಾಗ ಯಾವಾಗ ನಾವು ಹೊಟ್ಟೆಯಲ್ಲಿರುವಾಗ ಒಳ್ಳೆ ಚಿಂತನೆ ಒಳ್ಳೆ ಬುಕ್ಗಳು ಓದ್ತೇವ ಆಗ ಮಾತ್ರ ಅದು ಮಕ್ಕಳಿಗೆ ಬೇಸ್ 5 ತಿಂಗಳ ನಂತರ ನಾವು 9 ತಿಂಗಳ ತನಕ ಒಳ್ಳೊಳ್ಳೆ ವಿಚಾರಗಳನ್ನು ಇದು ಮಾಡಿದ್ರೆ ಖಂಡಿತ ಆ ಮಕ್ಕಳಿಗೆ ಮತ್ತೆ ಶಾಲೆಯಲ್ಲಿ ನೋಡಿ ಬೆಳಿಗ್ಗೆ ಶಾಲೆಗೆ ಹೋಗ್ತಾರೆ ಸಂಜೆ ಟ್ಯೂಷನ್ಗೆ ಹೋಗ್ತಾರೆ ನಮ್ಮ ಸಂಸ್ಕಾರ ಎಲ್ಲಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ನಿಜ ಆಗುದಿಲ್ಲ ಮತ್ತೆ ಅವ್ರು ಸ್ವಲ್ಪ ಆಜು ಬಾಜುದು ಅವ್ರ ಫ್ರೆಂಡ್ ಸರ್ಕಲ್ ಕಲಿತಾರೆ ಆದ್ರೆ ಒಂದು ತಾಯಿಯಾದವಳಿಗೆ ಜವಾಬ್ದಾರಿ ಏನಂದ್ರೆ ಹೊಟ್ಟೆಲಿರುವಾಗ ಅದಕ್ಕೆ ನನ್ನ ಮಕ್ಕಳಿಗೆ ನಾನು ಕೊಟ್ಟಿದ್ದೇನೆ ಹಾಗೆ ಅದು ನನಗೆ ದೂರ ಹೋದ್ರು ಸಹ ಅವ್ರು ನನ್ನೊಟ್ಟಿಗೆ ಇದ್ದಾರೆ ಹಾಗಿರ್ತದೆ ಒಂದು ಕಾಲರ್ ಆಲ್ರೆಡಿ ರೆಡಿ ಇದ್ದಾರೆ ಸೊ ಯಾರಂತ ನೋಡೋಣ ಹಲೋ ನಮಸ್ತೆ ಹಲೋ ಕೇಳಿಸ್ತಾ ಇದೆಯಾ ಹಲೋ ನಮಸ್ತೆ ಹೇಳಿ ಯಾರು ಮಾತಾಡ್ತಾ ಇರೋದು ಮೇಡಮ್ ನಮಸ್ತೆ ಯಶೋಧರ್ ಬಂದು ಪನ್ಲೆ ಸರ್ ಮ್ಯಾಮ್ ಕನ್ನಡ ತುಳು ಡಬ್ಬಿಂಗ್ ಆರ್ಟಿಸ್ಟ್ ಓಕೆ ಸರ್ ಪನ್ಲೆ ಸೊ ಮ್ಯಾಮ್ ಮೇಡಮ್ ತೂದು ಖುಷಿ ಅಂಡ ಕಲವತಿ ಮೇಡಮ್ ಕೃಷ್ಣ ಬಟ್ ಆರು ಕನ್ನಡಕ್ಕೆ ಹೋಗಿಲ್ಲ ಉಪ್ಪನಾಗನೆ ನಮ್ ಕೊಂಚ ಊರಿಗೂ ಪೊರ್ಲುದ ಪುದರ್ ಕೊಂತೀನಿ ಅಂಚಿನಾರು ಸೊ ಇನ್ನಿಗ್ಲ ನಮ್ಮ ಟಿವಿ ಸ್ಟುಡಿಯೋ ಉಳ್ಳೇರು ಸೊ ಮಸ್ತ್ ಖುಷಿ ಒಂದುಂಡು ಬಟ್ ಆರ್ನ ಸಾಂಗ್ ನಮಕ್ ಏನಂತೆ ಬರ್ತದ ಅವತ್ತಂದ ಇಡೀ ಗೆಜ್ಜೆಗಿರಿದ ಸಾಂಗ್ ಪಂಡೇರು ಬಾರಿ ಪೊರ್ಲು ಇತ್ತಿಂಡು ಸೊ ಕುಡಲ ಪನ್ನೋಡು ಇತ್ತಿಂಡು ಅನ್ಸಿನಿ ಎಂಕ್ ಬಟ್ ಏನು ಹಾಗೆ ಯೂಟ್ಯೂಬ್ ಇಂಚ ಓಪನ್ ಮನ್ಸ್ನಾಗ ಲೈವ್ ಆರ್ನವೇ ತಿಕ್ಕನಿ ಎಂಕ್ ಸೊ ಮಸ್ತ್ ಖುಷಿ ಆನ್ ಮೇಡಮ್ ಕೇಂದ್ರ ನಾ ಇಂಕ್ಲಿಗ್ಲ ಖುಷಿ ಆನ್ಸರ್ ಕಾಲ್ ಮಾಡ್ತೇನೆ ಇಂಚನೆ ಮೋಕೆ ಉಪ್ಪಾಡು ಪ್ರೀತಿ ಉಪ್ಪಾಡು ಓ ಖಂಡಿತವಾದ ಕಲಾವತಿ ಮೇಡಮ್ ಉಳ್ಳೆ ಇರೋದಾ ಎಷ್ಟೇ ಪನ್ಪೇರು ಬಿಡ್ಲಿ ಎರಡು ನಾನ್ಲ ಸಾಂಗ್ ಪನ್ಪಾಲೆ ಡೆಫಿನೆಟ್ಲಿ ಪನ್ಪಾವೆ ಯಾನ್ಲ ಫಸ್ಟ್ ಪ್ಲಾನ್ ಮಲ್ದೆ ಎರಡು ಹಾಕೋನಾತ ಸಾಂಗ್ ಪನ್ಪಾವಡು ಬಂದೆ ಮೇಡಮ್ ನಮಸ್ತೆ 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 ಎಂಚಲ್ಲರ್ ಮೇಡಮ್ ಆರಾಮ್ ಇರ್ನ ಪುದರ್ದಾದ ಉಂಡರು ಏನೋ ಯಶೋಧರ್ ಬಂದು ಸುಳ್ಯ ಓಕೆ ತುಳುಲ್ಲ ಕನ್ನಡ ಅಲ್ಲ ಮಸ್ತ್ ಎಂಕ್ಲು ಸುಳ್ಯ ಬರುತ್ತೆ ಕಾರ್ಯಕ್ರಮ ಕೊರ್ರಿ
ಸೊ ಗುರ್ತೊಂಡ ಅಲ್ಲ ಗುರ್ತಜ್ಜಿ ಸುಳ್ಯ ಅಂದ್ರೆ ನಮ್ಗೆ ತುಂಬಾ ಕಾರ್ಯಕ್ರಮ ನಾನು ಸ್ಟಾರ್ಟಿಂಗ್ ಕೊಟ್ಟಿದ್ದೇನೆ. ಸೊ ದಾದ ಗೊತ್ತಿನ ಮೇಡಮ್ ಇತ್ತೆ ಲಾಕ್ಡೌನ್ ಏನ್ ಹಿಡ್ದಾತ ನಮ್ಗೆ ಓಲ್ಲ ತಿಕ್ಕೇರ್ಲ ಪೂಜಿ ಓಲ ಒಂದಿಜ್ಜಿ ಮೇಡಮ್ ಅಂದ್ ಅವು ಪ್ರಾಬ್ಲಮ್ ಆತಂಡತೆ. ಇದ್ದಾವೆ ಅಂಚೆ ಐತೆ ಈನ ಸಾಂಗ್ ಬರಕ್ ಏನೊಂದು ಮಸ್ತ್ ದಿನಲ್ಲ ಯಾಂಬಕೋರ ಯೂಟ್ಯೂಬ್ ಇನ್ ಮನ್ಪೆ ತೂಪೆ ದಾದಾನೆ ಈ ಲಾಕ್ ಡೌನ್ ನಡೆದ ಪ್ರೋಗ್ರಾಮ್ ಎಲ್ಲ ತಿಕ್ಕೋಜಿ ಈ ಮೂವಿ ಶೂಟಿಂಗ್ ಅಂಚೆ ಅಂತಿದ್ದೆ ಇದು ಒಳ್ಳೆ ಇಜ್ಜತ್ ಅಂಚೆ ಇಂಚೆ ತೂಪನೆ ಪ್ರೋಗ್ರಾಮ್ ಪುರ ಯೂಟ್ಯೂಬ್ ಖುಷಿ ಅಂತಂದು ಮೇಡಮ್ ಕಲಾವತಿ ಮೇಡಮ್ ನಿಜವತ್ತು ನಮ್ಮಂತ ಸಪೋರ್ಟ್ ಮನ್ಪ ಸೊ ಪ್ರೋಗ್ರಾಮ್ ಉಪ್ನಾಗ ನಮ್ಮಂತ ಲೆಪ್ಪದ ನಮ್ಮ ಊರಿಟ್ಲೊಂಜಿ ಪ್ರೋಗ್ರಾಮ್ ಮನ್ಪೊಡೊಂದು ಇಲ್ಲ ಸದ್ಯಟು ಲಾಕ್ ಡೌನ್ ನಡ್ತದ ಜನ ಸೇರ್ಪಾರಲ್ಲ ಅಂತಿಜ್ಜಿ. ಖಂಡಿತ ಮೇಡಮ್ ಖಂಡಿತ ಆಕ್ಚುಲಿ ಇರೋ ನಂಬರ್ ಉಂಟು ಮೇಡಮ್ ಏನಡ ಖಂಡಿತ ಪ್ರೋಗ್ರಾಮ್ ಮನ್ಪಕ ಮೇಡಮ್ ಮನ್ಪು ಅದೇ ಏಮಲ್ತದೆ ಯುವಕ ಮಂಡಲ ಮನ್ಪೇರು ಉಂಡೆ ಎಂಕಲ್ಲ ಸುಳ್ಯದ ಖಂಡಿತ ಲೆಪ್ಪು ಮೇಡಮ್ ಇರ. ಓಕೆ ಸರ್ ಮಸ್ತ್ ಖುಷಿ ಆಗಿ ಕಾಲ್ ಮಲ್ತೇನೆಗು ಇಂಚನೆ ಕಾಲ್ ಮಲ್ತೊಂದು ಪ್ಲೇ ಥ್ಯಾಂಕ್ ಯು ವೆರಿ ಮಚ್. ಓಕೆ ಮ್ಯಾಮ್, ನನಗೆ ಇನ್ನಷ್ಟು ತುಂಬ ಕ್ವೆಶನ್ಗಳು ಕೇಳೋಕ್ಕಿದೆ. ಯಾಕಂದರೆ ನೀವು ಇವಾಗ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ನಾವೆಲ್ಲ ಹೆಣ್ಮಕ್ಳೇ ಇರೋದು, ಅದರಿಂದ ನಾವು ಹೆಣ್ಮಕ್ಳಾಗಿರ್ಬೇಕಾದ್ರೆ ಫಸ್ಟೇ ಒಂದು ಹೇಳಿರ್ತಾರೆ ಫ್ಯೂಚರಲ್ಲಿ ಅದು ಇದೆ ಇದಿದೆ, ಸೊ ಎಲ್ಲ ರಿಸ್ಟ್ರಿಕ್ಷನ್ ಓದಬೇಕು, ಏನಿದ್ರು ಫಸ್ಟ್ ಓದೋದು, ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ಹೌದಲ್ವಾ? ಸೊ ನಿಮಗೆ ಹಾಗೆ ನಿಮ್ಮದು ಮದುವೆ ಮೊದಲು ಮತ್ತು ಮದುವೆ ನಂತರ ಆ ರೀತಿ ಏನಾದರೂ ಡಿಫ್ರೆನ್ಸ್ ಬಂದಿದೆ? ಅಂದರೆ ಮೊದಲಿರೋ ಲೈಫ್ ಹೇಗಿತ್ತು, ಮದುವೆ ನಂತರದ ಲೈಫ್ ಹೇಗಿದೆ? ಮದುವೆ ಮೊದಲೇ ಚಂದ, ಯಾಕಂದ್ರೆ ಚಿಂತೆ ಇರೋದಿಲ್ಲ. ಮದುವೆ ಆದ್ಮೇಲೆ ಜವಾಬ್ದಾರಿ ಇರ್ತದೆ. ಗಂಡನ ಫ್ಯಾಮಿಲಿಗೆ ಹೇಗಿರ್ಬೇಕು, ಗಂಡನಿಗೆ ಅವರು ಬಂದು ಹೋಗೋ ಒಂದು ಶಿಸ್ತಿರ್ತದೆ, ಅಲ್ಲಿ ಒಂದು ರೇಖೆ ಇರ್ತದೆ. ಅದನ್ನು ದಾಟಿ ಹೋದ್ರೆ ಅಂದ್ರೆ ಮದುವೆ ಮೊದಲು ಒಟ್ಟಾರೆ ಅದು ನಾನಂತೂ ಗಂಡು ಮಕ್ಕಳಾಗಿ ಬೆಳೆದವಳು. ಅಂದ್ರೆ ಹೋಗ್ರಿ ಸ್ವಲ್ಪ ನಾನು ನೀರಲ್ಲಿ ಆಡುದು, ಮರದಲ್ಲಿ. ಓಕೆ ಮ್ಯಾಮ್, ಒಂದು ಕಾಲ್ ರೆಡಿ ಇದ್ದಾರೆ, ಅಂದ್ರೆ ನಿಮ್ಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ, ಸೊ ಯಾರಂತ ನೋಡೋಣ. ಪಂಚೆ, ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ. ಓಕೆ, ಕಾಲ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಓಕೆ, ಹೇಳಿ ಮ್ಯಾಮ್, ಕಂಟಿನ್ಯೂ. ಹಾಗೆ ನನಗೆ ಮತ್ತೆ ಮದುವೆ ಮೊದಲು ನಾವು ಬಡತನ ಇದ್ರೆ ಸಹ ಖುಷಿ ಇತ್ತು. ಮದುವೆ ಆದ್ಮೇಲೆ ನಮಗೆ ಗಂಡಂದ್ರು ನೋಡ್ತಾರೆ ಹಾಗಿದ್ರೆ ಸಹ, ಆದರೆ ಆ ಬಾಲ್ಯದ ಖುಷಿ ಇರುವುದಿಲ್ಲ. ನಾಳೆ ಏನು ಇವತ್ತೇನು ಅಂಥದ್ದೇ ಅಲ್ಲ. ಅದು ಯಾರು ಹೇಳಿದೆ ಏನಲ್ಲ ಮದುವೆ ಆದ್ಮೇಲೆ ಖುಷಿ ಅಂತ. ಜವಾಬ್ದಾರಿ ಖುಷಿ ಉಂಟು, ಅದು ಖುಷಿಯನ್ನು ನಾವು ಈ ಜವಾಬ್ದಾರಿಯಲ್ಲಿ ಕಳೆದೋಗ್ತದೆ. ಅದು ಎದುರಿಸ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮದುವೆ ಆದ್ಮೇಲೆ ಖುಷಿ ಇರುತ್ತೆ ಇರಲ್ಲ? ಅಲ್ಲ, ಇರುತ್ತದೆ ಖುಷಿ. ಒಳ್ಳೆ ಗಂಡನ್ ಸಿಕ್ಕಿದ್ರೆ, ಅರ್ಥ ಮಾಡ್ಕೊಳ್ಳೋನಿದ್ರೆ ಅದು. ಅಂದ್ರೆ ನೀವು ಕೂಡ ಸಂಗೀತ ಸ್ಟಾರ್ಟ್ ಮಾಡಿದ್ದು ಲೇಟ್ ಅಂತ ಹೇಳಿದ್ರಿ ಅಲ್ವಾ? ಹೌದು, ನಾನು ಚಿಕ್ಕನಿಂದ ಹೇಳ್ತಿದ್ದೆ ಅಮ್ಮನಿಗೆ ಸಂಗೀತ ಕ್ಲಾಸಿಗೆ ಹಾಕ್ಲಿಕ್ಕೆ. ಅದು ನಮ್ಗೆ ದೂರ ಇತ್ತು ಭರತನಾಟ್ಯ. ಮತ್ತೆ ಹಾಗೆ ಮೇಲೆ ನಾನು ಉಡುಪಿಗೆ ಬರುವ ಹಾಗೆ ಆದ್ಮೇಲೆ ಒಂದು 25-24 ವರ್ಷ ಆದ್ಮೇಲೆ ಅಂಬಲ್ಪಾಡಿ ನಮ್ದು ಗುರುಗಳು ಒಂದು ವಾರಿಜಾಕ್ಷಿ ಮೇಡಮ್ ಅವ್ರ ಹತ್ರ ಸ್ಟಾರ್ಟಿಂಗ್ ಸಾ ರೀ ಗ ಅಂತ ಕಲ್ತದ್ದು. ಅದು ನನ್ನ ಲಕ್ಕಿ, ಅವ್ರದ್ದು ಒಂದು ಆಶೀರ್ವಾದದಿಂದ ನಾವಿಲ್ಲಿ ಬಂದಿದ್ದೇವೆ. ಅಂದ್ರೆ ನನ್ನ ಭಾವಗೀತೆ ಅದೆಲ್ಲ ಕೇಳಿ ಅದೆಲ್ಲ ಬಿಡಬೇಡ ಅಂತಿದ್ರು. ಯಾವ ಗಳಿಗೆಯಲ್ಲಿ ನನ್ಗೆ ಯಾವಾಗ್ಲೂ ಅದು ರಿಪೀಟ್ ಆಗ್ತದೆ. ನಮ್ಮ ಟೀಚರ್ ಆಶೀರ್ವಾದ ಮಾಡಿದ್ದಾರೆ, ಅದು ನಮ್ಮನ್ನು ಕಾಯ್ತಾ ಉಂಟು ಅಂತ ಎಣಿಸ್ತೇನೆ ನಾನು, ಸಂಗೀತ ಟೀಚರ್. ಹೌದು, ಖಂಡಿತವಾಗಿ. ಓಕೆ, ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಎಸ್ ಹೇಳಿ ಮೇಡಮ್, ಯಾರು ಮಾತಾಡ್ತಾ ಇರೋದು? ನಾವು ತೇಜಸ್ವಿನಿ ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು. ಕಲಾವತಿ ಮೇಡಮ್ ನಿಮ್ಮನ್ನು ನೋಡಿ ಕೂಡ ತುಂಬಾ ಖುಷಿ ಆಯ್ತು ನಮ್ಗೆ. ಮೇಡಮ್, ನಾವೇನಂತ ಹೇಳಿದ್ರೆ ನಿಮ್ಮ ಖೋ ಕೋಳಿಗೆ ರಂಗ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಮನೆಯಲ್ಲೆಲ್ಲರೂ ಕೂಡ ಅದನ್ನೇ ಹಾಡಿದ್ದು. ನೀವು ಕೂಡ ನಮ್ಗೋಸ್ಕರ ಒಂದ್ಸತಿ ಖೋ ಕೋಳಿಗೆ ರಂಗ ಹಾಡಿದ್ರೆ ನಾವೆಲ್ಲ ಖುಷಿ ಆಗ್ತೇವೆ ಮ್ಯಾಮ್. ಮತ್ತೆ ಹಾಡ್ತೇನೆ, ಮತ್ತೆ ಹಾಡ್ತಾರಂತ ನಿಮ್ಗೋಸ್ಕರ. ಡೆಫಿನೆಟ್ಲಿ ನಾನು ಹಾಡೇ ಹಾಡಿಸ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಸೊ ನಿಮ್ಗೆ ಎಲ್ರು ಈಗ ಹಾಡಿನ ಮೇಲೆ ತುಂಬಾ ಡಿಮಾಂಡ್ ಇದೆ. ಸೊ ನಿಮ್ಮನ್ನ ತುಂಬಾ ಜನ ಫಾಲೋ ಮಾಡ್ತಾರೆ ಈ ಹಾಡಿಗೋಸ್ಕರ. ಸೊ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ನಂದು ರಾಜ್ಕುಮಾರ್, ಮತ್ತೆ ಅಶ್ವಥ್, ಮತ್ತೆ ರೇಷ್ಮಾ, ಪಂಜಾಬಿ ಸಿಂಗರ್. ಇಂಡಿಯಾದವ್ರೆ ಅವರು, ಅದು ದೇಶ ವಿಭಜನೆ ಆದಾಗ ಆಚೆ ಹೋದ್ರು ಅವರು. ನಿಮ್ಗೆ ಪಂಜಾಬಿ ಬರುತ್ತಾ ಇಲ್ಲ ಜಸ್ಟ್? ಅಲ್ಲ, ನನ್ಗೆ ಅವರು ಅವರ ಕೆಲವೊಂದು ಹಾಡುಗಳನ್ನ ನಾನು ತುಂಬಾ ಕೇಳ್ತಾ ಇರ್ತೇನೆ. ನಂಗೆ ಅವರ ಪಂಜಾಬಿ ಫೋಕ್ ಎಲ್ಲ ಮತ್ತೆ ನನ್ಗೆ ರಾಜ್ಕುಮಾರ್ ಹಾಡು ತುಂಬಾ ಇಷ್ಟ. ಅವರದ್ದು ನಾನು ಗೊತ್ತಿಲ್ಲ, ನನಗೆ ಚಿಕ್ಕರುವಾಗ ಬೆಳ್ಳಿ ಮೂಡಿತ ಕೋಳಿಗೆ ಹೋಗಿತ್ತು, ಬೆಳ್ಳಿ ಮೂಡಿತ, ಅದು ಯಾವಾಗ್ಲೂ ಹಾಡುದು. ನಾನು ನಮ್ಗೊಂದು ಟ್ಯಾಂಕ್ ಇತ್ತು
ನಾವು ಮೊಗವೀರಲ್ವಾ, ಮೀನು ಒಣಗಿಸ್ಲಿಕ್ಕೆ ನಮ್ಮಕ್ಕಿಂತ ಎತ್ತರ ಇದು ಟ್ಯಾಂಕ್ ಆ ಟ್ಯಾಂಕ್ ಒಳಗಡೆ ಹಾಡುದು. ಅಂದ್ರೆ ಅಜ್ಜಿ ಒಯ್ತಾರಂತ. ನಂಗೆ ಒಬ್ರು ಆಡಿಯನ್ಸ್ ಇದ್ರು ರಾಧಕ್ ಅಂತ, ಅವ್ರು ಗೊತ್ತಿಲ್ಲ ಆ ಟ್ಯಾಂಕ್ ಹಿಂದೆ ಬಂದು ಇಡೀ ನಂದು ಪದ್ಯ ಆಗೋ ತನಕ ನಿಲ್ಲುದ ಹೆಂಗ್ಸು. ಒಂದು ಇನ್ನೊಂದು ಕಾಲರ್ ಇದೆ ನಿಮ್ದು, ಕಾಲರ್ ಮೇಲೆ ಕಾಲರ್ ಬರ್ತಾ ಇದ್ರೆ ಒಂದು ಕೇಳೋಣ ಯಾರಂತ. ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು? ಕೇಳಿಸ್ತದೆ ಮೇಡಮ್. ಹೇಳಿ, ನಿಮ್ ಯಾರು ಮಾತಾಡ್ತಿರೋದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸತೀಶ್ ಬಾಂಬೆಯಿಂದ. ಓ ಹಲೋ ಹಲೋ ಸತೀಶ್, ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ? ಹೌದು ಮೇಡಮ್. ಹೌದು, ಓಕೆ. ಕಲಾವತಿ ಮ್ಯಾಮ್ ಅವರಿದ್ದಾರೆ, ಏನ್ ಕೇಳ್ಬೇಕಂತ ಇದ್ರೆ ಕೇಳ್ಬೋದು. ಹೌದೌದು, ಅವ್ರದ್ದೊಂದು ವಾಯ್ಸ್ ಒಂದು ತುಂಬಾ ಚೆನ್ನಾಗಿ ಆಗಿದೆ. ಓಕೆ, ಸೊ ಏನು ಅವರಿಗೆ ಖುಷಿ ಆಗುವಂತ ಒಂದು ಅವರದ್ದು ಸ್ವರ. ನಮಸ್ತೆ ಕೃಷ್ಣ. ತುಳುನಾಡಿನ ಜನರಿಗೆ ತುಂಬಾ ತುಳುವಿನಲ್ಲಿ ದೇವಯ್ಯದಿರ ಹಾಡನ್ನು ರಂಜಿಸಿದ್ದಾರೆ. ಓಕೆ, ಅಲ್ಲ ನನ್ಗೆ ಸಹ ದೇವೈದ್ಯತೆ ಅನುಗ್ರಹ ಅಂತ ಹೇಳ್ಬೇಕು. ದೇವಯ್ಯದೆ ಅದು ಹಾಡಿನಲ್ಲಿ ಎಲ್ಲರ ಮಲಗಿದ್ದಾರೆ ಅವರು. ಇತ್ತೀಚೆಗೆ ಅವರೊಂದು ಅವಲ ಕನ್ನಡ ಫಿಲ್ಮ್ ಅಲ್ಲಿ ಆಡಿದ್ದಾರೆ, ತಮಿಳ್ ಸಾಂಗ್ ಇದ್ದು. ಹೌದು, ಅದು ಕೂಡ ತುಂಬಾ ಒಳ್ಳೆ ಮೂಡಿ ಬಂದಿದೆ. ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾನೆ ಇರಿ. ಓಕೆ ಮ್ಯಾಮ್, ಸೊ ನನ್ಗನ್ಸುತ್ತೆ ನೀವು ದೇವ ಬೈದ್ಯತೆ ಹಾಡಿದ ಮೇಲಂತೂ ಇನ್ನೂ ಜಾಸ್ತಿ ಪಾಪ್ಯುಲರ್ ಆಗಿದ್ದೀರಾ. ಪ್ರತಿಯೊಬ್ರು ದೇವ ಅಲ್ಲ, ಅದ್ರಲ್ಲಿ ನನ್ಗೆ 3-4 ಹಾಡು ಕೊಟ್ಟಿದ್ರು. ಅದು ನಾವು ಫಸ್ಟ್ ಟ್ರ್ಯಾಕ್ ಆಡಿದ್ದು, ಮತ್ತೆ ಟೈಮ್ ಇಲ್ಲ ಅಂತ ಅದನ್ನೇ ಫೈನಲ್ ಮಾಡಿಬಿಟ್ರು. ನಾನು ಇನ್ನೊಂದ್ಸಲ ಒಳ್ಳೆ ಹಾಡ್ತೇನೆ ಇನ್ನೊಂದ್ಸಲ. ಅದು ನನ್ನದೊಂದು ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದು ಒಳ್ಳೆ ಅಂದ್ರೆ ಇದು ಹಾಡಿದ್ಮೇಲೆ ಅದಕ್ಕೊಂದು ಅವಾರ್ಡ್ ಬಂತು. ಅವಾರ್ಡ್ ಬಂದ್ಮೇಲೆ ಈಗ ಒಂದ್ ವೇಳೆ ಅವಾರ್ಡ್ ಬಂದಿದ್ರೆ ನಾನು ಯಾರಿಗೂ ಗೊತ್ತಿರ್ತಿರ್ಲಿಲ್ವೇನು. ಅದು ಏನಾಯ್ತಂದ್ರೆ ಕನ್ನಡ ಕೋಗಿಲೆಯಲ್ಲಿ ಒಂದು ವೇದಿಕೆ ಸಿಕ್ತು. ಕಲಾವತಿ ಯಾರಂತ ಎಲ್ರಿಗೂ ಗೊತ್ತಾಯ್ತು, ನಮ್ಮ ಈಚೆ ಗೊತ್ತಿತ್ತು, ಅಲ್ಲ ಇಲ್ಲಿ ಗೊತ್ತಿತ್ತು, ಸ್ವಲ್ಪ ಆಚೆ ಕರ್ನಾಟಕ ಗೊತ್ತಿರ್ಲಿಲ್ಲ. ಆಮೇಲೆ ಅದು ಅವಾರ್ಡ್ ಅನೌನ್ಸ್ ಆದ್ಮೇಲೆ ಇಲ್ಲಿ ಗೆಜ್ಜೆಗಿರಿಯಲ್ಲಿ ಆ ಹಾಡು ಅದೇ ಅವರೇ ಅದನ್ನು ಮೇಲೆ ತಂದ ಅಂತ ಹೇಳ್ಬೋದು, ಆಶೀರ್ವಾದ ಮೂಲಕ. ಓಕೆ, ಸೊ ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಧರ್ಮಸ್ಥಳದಿಂದ ಶಶಿರೇಖಾ ಅಂತ. ಹೌದಾ, ಓಕೆ. ಕಲಾವತಿ ಮ್ಯಾಮ್ ಅವರಿದ್ದಾರೆ, ಸೊ ನೀವು ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು. ನಮಸ್ತೆ ಅಮ್ಮ. ನಮಸ್ತೆ. ಎಂಚೊಲ್ಲಾರು ಆರಾಮಲ್ಲೇ? ಎಂಕ್ಲು ಧರ್ಮಸ್ಥಳ ಶಶಿರೇಖಾ ಪಂಡು ಪಾತೇರ್ನಿ ಅಂದೆ ಇರೇನ ಒಂದು ಹಾಡುತ್ತಿದ್ದೆ ಕನ್ನಡ ಇದಕ್ಕೇನೋ ಒಂದಿತ್ತು ಏಪಲ ಎಡ್ಡೆ ಸಾಂಗ್ ಪನ್ಪಾರು. ಥ್ಯಾಂಕ್ಸ್. ಇರು ರಾಜ್ಕುಮಾರ್ನ ಒಂದು ಸಾಂಗ್ ಪನ್ಲೆ ಇತ್ತೆ ಅಂದೆ. ಓಕೆ, ಇತ್ತೆ ಆರಡ ಪನ್ಪಾಗೆ ಅವು ಸಾಂಗ್ ಇರನ್ನ ಸಾಂಗ್ ಅಪ್ಪ ಕನ್ನಡದ ಕೋಗಿಲಿಪುರ ತಗೊಂಡಿತ್ತಾರತ್ತೆ. ಓಕೆ, ಕಾಲ್ ಕಟ್ ಆಗಿದೆ ಸರ್. ಮ್ಯಾಮ್, ಓಕೆ, ಎಲ್ಲರೂ ಕೂಡ ಇವಾಗ ಡಿಮಾಂಡ್ ಮಾಡ್ತಿದ್ದಾರೆ ನೀವು ಒಂದು ಹಾಡಬೇಕು ಅಂತ. ಸೊ ನಿಮ್ಗೆ ಯಾವ ಹಾಡು ಇಷ್ಟ? ನನಗೆ ಬೇಂದ್ರೆ ಅವರದ್ದು ತುಂಬಾ ಇಷ್ಟ ಹಾಡುಗಳಂದ್ರೆ. ಒಂದು ಬಾರಿ ನನ್ನ ನೋಡಿ, ಮತ್ತೆ ನಾನು ಕಾಣದ ಕಡಲಿಗೆ ಅಂದ್ರೆ ನನಗೆ ಅದು ತುಂಬಾ ಇಷ್ಟ. ಓಕೆ, ಸೊ ನಮಗೋಸ್ಕರ ಹಾಡ್ಬೋದಾಗದ್ರೆ ಕಾಣದ ಕಡಲಿಗೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಓಕೆ, ವೆಲ್, ತುಂಬ ಖುಷಿ ಆಯ್ತು ನನಗೆ ಈ ಹಾಡನ್ನ ಕೇಳಿ. ಸೊ ನಿಮ್ಮ ಸ್ಕೂಲ್ ಲೈಫ್ ಹೇಗಿತ್ತು? ಅಂದರೆ ನಿಮ್ಮ ಸ್ಕೂಲಿಂದನೇ ಇದು ಹಾಡಬೇಕು
ನೀವು ಹೇಳಿದ್ರಿ ಆಲ್ರೆಡಿ ನಿಮ್ಮ ಮ್ಯಾಮ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅಂತ. ಸೊ ನೀವು ಸ್ಕೂಲಲ್ಲಿ ಹೇಗಿದ್ರಿ? ಅಂದ್ರೆ ನೀವು ಎಲ್ಲರೂ ನನಗೆ ಎಲ್ಲರನ್ನು ಪ್ರೀತಿ ಮಾಡ್ತಿದ್ರು. ಮತ್ತೆ ನಮ್ಮ ಶಾಲೆ ಕರೆಂಟ್ ಇರ್ಲಿಲ್ಲ ಸ್ಕೂಲ್ ಡೇಗೆ. ನಾನು, ಪ್ರದೀಪ, ವಿನೋದ್ ಮೂವರೇ ಎಲ್ಲರ ಹಾಡನ್ನು ಹಾಡುದು. ಮತ್ತೆ ಒಂದೇ ಮಾತ್ರ ಬೆಳಿಗ್ಗೆ ಸಂಜೆ ಜನಗಣಮನ. ಅಂದ್ರೆ ನೀವು ಪೆಟ್ಟಿಸ್ತಂತೆ, ಹೌದಾ? ಅಂದ್ರೆ ನೀವು ತುಂಬಾ ಪೆಟ್ಟು ಮಾಡ್ತೀರಂತೆ, ಅಂದ್ರೆ ಯಾರಿಗಾದ್ರೂ ಹೊಡೆದಿದ್ದೀರಾ? ಅಲ್ಲ, ಸುಮ್ಮನೆ ಹೊಡಿಲಿಲ್ಲ. ಹೈಸ್ಕೂಲಲ್ಲಿ ಸ್ವಲ್ಪ 2-3 ಹುಡುಗರಿಗೆ ಪ್ರಿನ್ಸಿಪಾಲ್ ತೋರಿಸಿದ್ರು. ಅಂದ್ರೆ ನಮ್ಮ ಎಲ್ಲರ ಬೆಂಚಿಗೆ ಹುಡುಗರಿದ್ದೆ ಅಂತೆಲ್ಲ ಮಾಡಿರ್ತಾರಲ್ಲ, ನಮ್ಮ ಬೆಂಚಿಗೆ ಒಂದು ಮಾಡಿ ಇರ್ಲಿಲ್ಲ. ಮತ್ತೆ ನನ್ನ ಬದಿಯಲ್ಲಿ ರಜನಿ ಅಂತ ನನ್ನ ಭಾರಿ ಫ್ರೆಂಡ್, ನಾನು ಅವಳಿಗೆ ಬಾಡಿ ಗಾರ್ಡ್ ಇದ್ದಾಗೆ. ನನ್ಗೆ ತುಂಬಾ ಇಷ್ಟ. ಅಂದ್ರೆ ಅವ್ರು ಬ್ರಾಹ್ಮಣರು, ನನ್ಗೆಲ್ಲ ಈ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಿದ್ಲು, ನನ್ಗೆ ತುಂಬಾ ಇಷ್ಟ. ಮತ್ತೆ ಶನಿವಾರ ಅವಳು ಬರೋ ತನಕ ನಾನು ಕಾಯ್ದು ಅವರ ಮಾವ ಅಮಲ್ಪಾಡಿಯಲ್ಲಿ ಪೂಜೆಗೆ. ಹಾಗೆ ಏನೋ ಒಂದು ಅವಳಿಗೆ ಯಾರಾದ್ರೂ ಏನದಂದ್ರೆ ನಾ ಜಗಳ ಮಾಡುದು, ಹಾಗೆ ನನ್ಗೆ ಹಾಗೆ ಅಲ್ಲ. ಹಾಗೆ ಮತ್ತೆ ನನ್ಗೆ ಹುಡುಗರ ಕಂಡ್ರೆ ಅವಾಗ ಇಷ್ಟ ಅಲ್ಲ, ಹುಡುಗಿಯರಂದ್ರೆ ಇಷ್ಟ. ಒಂದು ಅಂದ್ರೆ ನಿಮ್ಗೆ ಮೊದ್ಲಿಂದ ಹಾಗೆ ಪೆಟ್ಟೆಲ್ಲ ಮಾಡ್ತೀರಾ? ಅಂದ್ರೆ ನನ್ಗೆ ಅದಲ್ಲ, ಅದು ಮಕ್ಕಳ ಒಂದು ಏಜ್ ಇರ್ತದಲ್ಲ ಹಾಗೆ. ಒಂದು ಕಾಲರ್ ರೆಡಿ ಇದ್ದಾರೆ ಮ್ಯಾಮ್. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ಯಾರು ಮಾತಾಡ್ತಿರೋದು? ಹಲೋ, ಸಂತೋಷ್ ಅಂತ ಮುಂಬೈಯಿಂದ. ಓಕೆ, ಹಾ ಇದ್ದಾರೆ, ಮಾತಾಡಿ. ನಮಸ್ತೆ. ಹೇಳಿ ಹೇಳಿ, ಇದ್ದಾರೆ, ಮಾತಾಡ್ಬೋದು. ಹಾ, ಕಲಕ ಸಂತೋಷಿ. ಬಾಂಬೆಡ್ದಾ? ಹಾ, ಬಾಂಬೆ ಬಿರಾವ್ ಪನ್ನೆ. ಹಾ, ಬೊಕ್ಕ ಬಾರಿ ಶೋಕ ಒಂದನ್ನು ಪ್ರೋಗ್ರಾಮ್ ನಿಕಲ. ಸೊ ಪ್ರೋಗ್ರಾಮ್ ತೂಂದಿಲ್ಲ ರತೆ ಅಂದಂದು ತೂಂದಿಲ್ಲ ಬಕ್ಕೊಂಜಿ ಕಲಕಡ ಒಂಜಿ ಒಂದು ಬಾರಿ ನನ್ನ ನೋಡಿ ಒಂಜಿ ಸಾಂಗ್ ಪನ್ಪಲೆ. ಓಕೆ, ಡೆಫಿನೆಟ್ಲಿ. ಹಾ, ಬಕ್ಕೊಂಜಿ ರಂಜಿ ರಿಕ್ವೆಸ್ಟ್. ಎಸ್ ಪನ್ಲೆ. ಹಲೋ ಹಲೋ. ಹಾ, ದಾದ ಗೊತ್ತಲ್ಲಿ ಕಲಕ್ಕಡ ಒಂಜಿ ಪನೋಡಿ ದಾದ ಪಂಡೆ ಏನಾರು ಫೋನ್ ಮಲ್ತದ ಬರ ಅಂದದೆ ಇಂದದೆ ಪೋಲದೆ ಬಲದೆ ಪೊನ್ನುಲೆಟ ಪಾತಿರ್ಲಕ ಪಾತಿರ್ಬೇಡ. ಓಕೆ, ಅವೊಂಜಿ ಆಂಜೋಕ್ಲೆಡನೆ ಪಾತಿರ್ಲಕ ಒಂಜಿ ಪನ್ಲೆ ಎರಡೊಂಜಿ ಆರ್ ಫಸ್ಟೇ ಪಂತೇರು ಯಾರಿಗೆ ಆಂಜೋಕ್ಲೆನ್ ತೂಂಡ ಆಪುಜಿ ಯಾರು ಪೆಟ್ಟು ಪಾಡುವರು ಬಂದು ಅಂದಂದ ಅವು ಏನಡಲ್ಲ ಪಾತ್ಯನ್ನಗ ರೀತಿ ಅಂಚೆನೆ ಅಂದದೆ ಇಂದದೆ ಪೋಲದೆ ಬಲದೆ ಅಂಚೆನೆ ಬಂದ್ಬಿಟ್ಟ. ಉಡುಪಿಡ ಅಂಚೆನೆ ಹೋಗ್ತಿರ್ರಿ. ಅವೊಂಜಿ ಪ್ಲೀಸ್ ರಿಕ್ವೆಸ್ಟ್ ಅಲ್ಲೊಂಜಿ ಪನ್ಲೆ ಇನ್ನೇನು ಡೆಫಿನೆಟ್ಲಿ ಅನ್ನರಡ ಪನ್ಪೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಖುಷಿ. ಎಸ್ ಸರ್, ಮಸ್ತ್ ಖುಷಿ ಅಂಡ್ ಕಾಲ್ ಮಲ್ದಿನಿಕ್. ಓಕೆ ಸರ್, ನನಗೆ ಇನ್ನೊಂದು ಕ್ವೆಶನ್ ಇದೆ. ಅಂದರೆ ನಾವು ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಸಂಗೀತವನ್ನು ಸ್ವಲ್ಪ ನಂಗೆ ಇಷ್ಟ ಹಾಡೋದಂದರೆ. ಸೊ ಈಗ ಸ್ಕೂಲ್ ಡೇಸಲ್ಲಿ ಏನಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಸಿಂಗಿಂಗ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಇಲ್ಲ ಡ್ಯಾನ್ಸ್ ಇರಲಿ, ಇದೆಲ್ಲ ಎಕ್ಸ್ಟ್ರಾ ಅಂತಲೇ ಮಾಡಿಬಿಡ್ತಾರೆ. ಸೊ ಯಾವತ್ತದು ಪಠ್ಯಕ್ಕೆ ಸಂಬಂಧಿತವಾಗಿ ಬರಲ್ಲ. ಸೊ ನೀವೊಂದು ಪೇರೆಂಟ್ ಆಗಿ ಯಾವಾಗ ಹಾಡ್ತಾ ಇದ್ದೀರಾ, ಸೊ ನೀವು ಪೇರೆಂಟ್ ಆಗಿ ನೀವು ಬೇರೆ ಪೇರೆಂಟ್ಸ್ ಅಂದರೆ ತುಂಬ ಮಂದಿ ಮಕ್ಕಳನ್ನ ಕೇಳಿದ್ದೀನಿ. ಅವ್ರು ಹೇಳ್ತಾರೆ ಇಲ್ಲ ನನಗೆ ತುಂಬ ಹಾಡೋದಂದರೆ ತುಂಬ ಇಷ್ಟ, ಆದರೆ ಅವ್ರು ಹೇಳ್ತಾರೆ ಇಲ್ಲ ನೀನು ಓದಬೇಕು ಫಸ್ಟ್ ಸ್ಟಡೀಸ್ ಅಂತ. ಸೊ ಅಲ್ಲ, ಅದು ಏನಾಗ್ತದೆ ಈಗ ಬದುಕು ಏನಾದ್ರೆ ಕಲ್ತ್ರೆ ಏನಾದ್ರು ಕೆಲಸ ಸಿಗ್ತದೆ, ಲೆಕ್ಕಾಚಾರ, ದುಡ್ಡು ಸಿಗ್ತದೆ, ಇದ್ರಲ್ಲಿ ಸಿಗಲ್ಲ ಅಂತ. ಅದು ಮತ್ತೆ ನಮ್ಮ ಹಣೆಯಲ್ಲಿ ಇದೆ, ಅದು ಬೇರೆ ಪ್ರಶ್ನೆ. ಮಕ್ಕಳಿಗೆ ಅಂಥದ್ದು ಎಲ್ಲ ಇದ್ರೆ ನಾವು ಹಾಕ್ಲೇಬೇಕು. ಆ ಮಕ್ಕಳು ಹುಷಾರ್ಸಾಗ್ತಾರೆ ಡ್ಯಾನ್ಸ್ ಅಲ್ಲಿ, ಸಂಗೀತದಲ್ಲಿ. ಮತ್ತೆ ಅದನ್ನು ಒಂದು ವಿದ್ಯೆಯಾಗಿ ತಗೊಳ್ಬೇಕು. ಯಾಕಂದ್ರೆ ಅವಾಗ ಬೇರೆ ಕಡೆಗೆ ಗಮನ ಹೋಗುದಿಲ್ಲ ಮಕ್ಕಳಿಗೆ. ಹೌದು, ಬಿಸಿ ಆಗ್ತಾರೆ. ಮತ್ತೆ ನಾನು ಅದು ಓದ್ತಾ ಇರಿ, ನಾನೇ ಓದ್ಲಿಲ್ಲ. ನನ್ನ ಮಗಳು ಓದುವಾಗ ಕೃಷ್ಣ ಇದು ಎಷ್ಟು ಓದ್ತದೆ ಸಾಕನ್ನು, ನನ್ನ ಗಂಡ ಬೈಯುದು. ನಾನು ಸಾಕನ್ನೋದು ಅಂದ್ರೆ ಅವಳು ಒಂದು ದಿವಸ ಓದಿದ್, ನಾನು 1 ವರ್ಷ ಸಹ ಓದ್ಲಿಲ್ಲ, ನಾನು ಶಾಲೆಗೆ ಹೋಗ್ತಿದ್ದೆ. ಇದನ್ನೆಲ್ಲ ಕೇಳಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗ್ತಿರ್ಬೋದು ನೋಡಿ. ಕಲಾವತಿ ಮ್ಯಾಮ್. ಓಕೆ ಮ್ಯಾಮ್, ಒಂದು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಆನಂದ್ ಕುಮಾರ್, ಕಲಬುರಗಿಯಿಂದ ಮಾತಾಡ್ತಿರೋದು. ಓಕೆ, ಕಲಬುರಗಿಯಿಂದ ಮಾತಾಡ್ತಿದ್ದಾರೆ. ಅವ್ರು ಆಲ್ರೆಡಿ ಲಾಸ್ಟ್ ಕಲಬುರಗಿಯಲ್ಲಿ ಕೊಟ್ಟಿದ್ರು ಅಂತ ಹೇಳಿದ್ರು. ಹೌದು. ಓಕೆ, ಸೊ ಕಲಾವತಿ ಮ್ಯಾಮ್ ಅವರಿದ್ದಾರೆ, ಹೇಳಿ ಏನ್ ಹೇಳ್ಬೇಕಂತಿದೆ. ಫಸ್ಟ್ ಆಫ್ ಆಲ್ ದೀಪ್ತಿ ಅಕ್ಕ, ನಿಮ್ಗೆ ಈ ಇಂಟರ್ವ್ಯೂ ತಗೊಂತಿರೋದಕ್ಕೆ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನನ್ಗೊಂದು ಪ್ರಶ್ನೆ ಏನಂದ್ರೆ, ನಂದು ಹತ್ರ ಸುಮಾರು ಜನ ಕಲಾವಿದರಿದ್ದಾರೆ. ಕಲಾವಿದರಿಗೆ ಒಂದು ಇನಿಷಿಯಲ್ ಸ್ಟೇಜ್ ಏನ್ ಇರುತ್ತಲ್ಲ, ಅವಾಗ ಈಗ ಫಿಕ್ಸ್ಡ್ ಸ್ಯಾಲರಿ ಜಾಬ್ ಅಂತೂ ಇರಲ್ಲ. ಅವರು ಒಂದು ಸ್ಟ್ರಗಲ್ ಫೇಸ್ ಮಾಡಿ ಮುಂದೆ ಅವರು ಒಂದು ತುಂಬಾ ಟೈಮ್ ತಗೊಂತಾರೆ. ಆ ಟೈಮ್ ಅಲ್ಲಿ ಅವರು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಏನ್ ಯಾವ ರೀತಿ ಅವ್ರು ನರ್ತನೆ ಇರ್ಬೇಕು, ಯಾವ ರೀತಿ ಅವ್ರದ್ದು ವ್ಯವಹಾರ ಇರ್ಬೇಕು, ಆತರ ಅದ್ರದ್ದು ಒಂದು ನೀವು ಹೇಳ್ತೀರಾ ಮೇಡಮ್, ನಿಮ್ ಸ್ಟ್ರಗಲ್ ಇದ್ರೆ ಏನಾದ್ರು? ಹೌದು. ಅಲ್ಲ, ನಾನು ಒಂದು ಹೇಳ್ತೇನೆ, ನಾನು ಯಾವಾಗ್ಲೂ ಹುಡುಗರಿಗೆ ಹೇಳಿದ್ದು, ಇದನ್ನು ನೀವು ಕೆಲಸ ಅಂತ ತಕೊಳ್ಳೇಬಾರ್ದು. ಯಾಕಂದ್ರೆ ಈಗ ನೋಡಿದ್ರೆ ತುಂಬಾ ಸಿಂಗರ್ಸ್ ಬರ್ತಿದ್ದಾರೆ,
ಈಗ ಕರೆಯುವವರು ಏನು ಮಾಡ್ತಾರೆ, ಅವನನ್ನು ಹೋದ ವರ್ಷ ಕರೆದಿದ್ದೇವೆ, ಇವರನ್ನು ಹೋದ ವರ್ಷ ಕರೆದಿದ್ದೇವೆ ಅಂತಾರೆ, ಕೊಡುದಿಲ್ಲ, ಪ್ರೋಗ್ರಾಮ್ ಕೊಡುದಿಲ್ಲ, ಹಾಗೆ ನೋಡ್ತಾರೆ. ಮತ್ತೊಂದು ನಮ್ದು ಅದೃಷ್ಟ ಬೇಕು, ಮತ್ತೆ ಬಂದ ಜೀವನವನ್ನು ನಾವು ಖುಷಿಯಲ್ಲಿ ತಕೊಳ್ಬೇಕು. ಲೆಕ್ಕಾಚಾರ ಮತ್ತೆ ನಾನು ಹೀಗೆ ಆಗ್ತೇನೆ ಇರ್ಲೇಬಾರ್ದು. ನಾವು ನೆಲದಲ್ಲಿರ್ಬೇಕು, ಕಲಾವಿದ್ರು ಬಿದ್ರು ಏಟಾಗಲ್ಲ. ನಾವು ಮೇಲೆ ಹೋದ್ರೆ ಒಂದೇ ಲೆಕ್ಕ ಇರ್ತೇವೆ. ಯಾವಾಗ ನಾವು ಮೇಲೆ ಹೋಯ್ತು ಅವಾಗ ನಾವು ಮೇಲೆ ಹಾರಾಡ್ತಿದ್ರೆ ಕೆಳಗೆ ಬೀಳ್ಲಿಕ್ಕೆ ಕಷ್ಟ, ತುಂಬಾ ಅದು ಮಾನಸಿಕ ಇದಾಗ್ತದೆ. ಅದಕ್ಕೆ ನಾನು ಏನೂ ಅಲ್ಲ, ಇದು ನನ್ನಿಂದ ಮಾಡಿಸ್ತಾನೆ, ಯಾರೊಬ್ಬ ಕೂತು ನನ್ನ ಹತ್ರ ಮಾಡಿಸಿದಾನೆ, ಹಾಡಿಸಿದಾನೆ ಅಷ್ಟೇ, ಇವತ್ತಿಷ್ಟೇ ಕೊಟ್ಟ, ಇವತ್ತು ಕೊಡ್ಲಿಲ್ಲ, ಅವನ ಇಚ್ಛೆ. ಅಂಥದ್ದೆಲ್ಲ ನಾವು ಕಲಾವಿದರಾದವರು ನಿಜ ಮನಸ್ಸಿಗೆ ನಿಜ 100% ತಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಅದು ಏನು ಇದೇ ಕೆಲಸ ಆಗಿ ಹೋಗ್ತದೆ. ಅವಾಗ ನಾನು ಹೇಳುದಂದ್ರೆ ಒಂದು ಅದೃಷ್ಟ ಬೇಕು, ಮತ್ತೊಂದು ನಮ್ಮ ಕಲಾವಿದರ ಹತ್ತಿರ ಇರುವ ಎಲ್ಲರೂ ಸಹ ಈಗ ನಮ್ಮ ಊರಿನಲ್ಲಿ ನೋಡಿದ್ರೆ ಹೊರಗಿನವರನ್ನು ಕರೀತಾರೆ, ನಮ್ಮ ಕಲಾವಿದರನ್ನು ನಾವು ಇಲ್ಲಿ ಬೆಳೆಸಬೇಕು. ನನ್ಗೆ ಒಂದು ಖುಷಿ ಆಗುದು, ಉತ್ತರ ಕರ್ನಾಟಕದಲ್ಲಿ ನಮ್ಮ ಈಚೆಯವರನ್ನೆಲ್ಲ ಕರೆದಿದ್ದಾರೆ, ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ. ಜಾನಪದಕ್ಕೆ ಕೂಡ ಜಾಸ್ತಿ ಇಂಪಾರ್ಟೆನ್ಸ್. ಜಾನಪದ ಅಂತೆಲ್ಲ ಬೇರೆ ಎಲ್ಲ ನಾನು ನೋಡಿದ ಮಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಅಂದ್ರೆ ನನ್ಗನ್ಸುದು ನಾವೇ ರಿಚ್ ಇಲ್ಲಿ ಅಂತ. ಅಲ್ಲಿ ನೋಡಿದ್ರೆ ಅಂಥದ್ದು ಒಂದು ಪ್ರೋಗ್ರಾಮ್ ಇಲ್ಲಿ ನಾನು ನೋಡ್ಲೇ ಇಲ್ಲ. ಎಷ್ಟು ದುಡ್ಡು ಅದಂದ್ರೆ ಅವರಿಗೆ ನೋಡಿ ವ್ಯವಸಾಯ ಮತ್ತೆ ಎಷ್ಟು ಇದು ಮಾಡ್ತಾರೆ ಅಂದ್ರೆ ಇದಿಲ್ಲ ಅದು. ಆದ್ರೆ ಇಲ್ಲಿ ನೋಡಿ ಒಂದು ಪ್ರೋಗ್ರಾಮ್ ಆದ್ರೆ ನನ್ಗನ್ಸುದು ಫಸ್ಟ್ ನಮ್ಮ ಊರಿನ ಹುಡುಗರಿಗೆ ಕೊಡ್ಬೇಕು. ಯಾಕಂದ್ರೆ ಕೆಲವರು ಇದನ್ನೇ ನಂಬಿರ್ತಾರೆ, ಅವನು ಹೋದ ಸಲ ಬಂದಾನೆ, ಈ ಸಲ ಬಂದಾನೆ ಅಂದ್ರೆ. ನೋಡಿ ನನ್ಗೆ ಒಂದು ನನ್ನ ಅನಿಸಿಕೆ ಈ ಇದ್ರಲ್ಲಿ ಹೇಳುದು, ನಮ್ಮ ಹುಡುಗರು ನಮ್ಮ ಸಿಂಗರ್ ಮತ್ತೆ ಸಿಂಗರ್ಸ್ ಯಾರು ಹೊರಗೆ ಹೋಗಿ ಕಡಿಮೆ, ಆದ್ರೆ ನಮ್ಮ ಕಡೆ ಇಲ್ಲಿ ತುಂಬಾ ಜನ ಬರ್ತಾರೆ. ನಮ್ಮವರನ್ನು ಹೊರಗೆ ಕರೀಲಿಲ್ಲ, ನಾವೆಲ್ಲ ಏನೋ ದೇವ್ರ ದಯದಿಂದ ಹೋಗಿದ್ದೇವೆ. ಆದ್ರೆ ನನ್ನ ತುಂಬಾ ಒಳ್ಳೊಳ್ಳೆ ಸಿಂಗರ್ಸ್ಗಳು ಇಲ್ಲೇ ಇದ್ದಾರೆ, ಇಲ್ಲಿಯೇ ಅದಕ್ಕೆ ಸಪೋರ್ಟ್ ಇಲ್ಲ. ಅದೊಂದು ಆಗ್ಬೇಕು, ನಮ್ಮ ಜನಗಳು ಅವರನ್ನು ತುಂಬಾ ಮೇಲೆ ತರ್ಬೇಕಂತ. ಅಂದ್ರೆ ಇದೇ ಬದುಕು ತುಂಬಾ ಜನರಿಗೆ, ಆರ್ಟಿಸ್ಟ್ಗಳಿಗೆ. ಈಗ ನಾವು ಈ ಕೊರೋನಾ ಟೈಮಲ್ಲಿ ಪ್ರೋಗ್ರಾಮ್ ಇಲ್ಲ, ಯಾರ ಹತ್ರ ಹೋಗಿ ಡೊನೇಷನ್ ಹೋಗುದ ಏನ ಕೊಡುದು ಅದು ನಂಗೆ ಇಷ್ಟ ಇಲ್ಲ. ಅವು ಇದ್ದವರು ಯೋಚನೆ ಮಾಡ್ಬೇಕು, ಕಲಾವಿದರನ್ನು ಹೇಗೆ ಯಾವ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟು ಇದು ಮಾಡಿ ಹೇಳಲಿಕ್ಕೆ ಆಗುದಿಲ್ಲ ಕೆಲವು ಸಲ. ಈಗ ಏನೋ ಒಂದು ಜೀವನ ಹೋಗ್ತಿತ್ತು, ಈಗ ನಾನೊಂದು ಎಂತ ಹಾಕೊಂಡ್ರೆ ಈಗ ಮೌನ, ಅಂದ್ರೆ ಮೌನವಾಗಿರ್ಬೇಕು. ಅವನು ಪರೀಕ್ಷೆ ಮಾಡ್ತಿದ್ದೇನೆ, ಅವನು ಏಳ್ಸೋ ತನಕ ಮೌನ. ಮತ್ತೆ ನಾನು ಇನ್ನು ಬರುವ ಹುಡುಗರಿಗೆ ಹೇಳುದು, ಒಂದು ಏನಾದ್ರೂ ಕೆಲಸ ಇರ್ಲಿ, ಸಂಗೀತ ಇದ್ರೆ ಅದನ್ನು ಮಾಡಿ. ಯಾಕಂದ್ರೆ ಸಿಂಗರ್ಸ್ ಅವರಿಗೆ ಕಷ್ಟ ಇದನ್ನೇ ಜಾಬ್ ಆಗಿ ಇಟ್ಕೊಳ್ಳುದು. ಕೊರೋನಾ ಟೈಮ್ ಅಲ್ಲಿ ಕೂಡ ಇನ್ಸ್ಟ್ರೂಮೆಂಟ್ ಅವರಿಗೆ ಏಜ್ ಆದ್ರೂ ಕೆಲಸ ಇರ್ತದೆ. ಅವನೇ ನಿನ್ನೆ ಬಂದ ಸ್ಟೇಜ್ಗೆ ಇವತ್ತು ಹಾಗೆಲ್ಲ. ಸಂಗೀತಗಾರರಿಗೆ ಹಾಡುಗಾರರಿಗೆ ಹೋದ ವರ್ಷ ಕರೆದಿದ್ದೇವೆ, ಈ ವರ್ಷ ಬೇರೆ ಕರೆಯುವ ಹಾಗೆ ಹೇಳ್ತಾರೆ. ನಿಮ್ಮಲ್ಲಿ ಅನ್ಸುತ್ತೆ ನೀವು ಆಲ್ರೆಡಿ ಒಂದು ಹವಾ ಸೃಷ್ಟಿ ಮಾಡಿದ್ರದಿಂದ ನಿಮ್ಗೆ ಇವಾಗ. ನಾನು ಅವಾಗಿವ ಅನ್ನಲ್ಲಪ್ಪ, ಕೃಷ್ಣನ ಆಶೀರ್ವಾದದಿಂದ ಇಲ್ಲಿ ತನಕ ನಾನೊಂದು 21 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದೇನೆ. ಓಕೆ, ಮತ್ತೆ ನನ್ಗೆ ಇನ್ನೊಂದು ಕ್ವೆಶನ್ ಕೇಳ್ಬೇಕು. ಏನಂದ್ರೆ ಇವಾಗ ನೀವು ಸಿಂಗಿಂಗ್ ಎಲ್ಲ ಹೋಗ್ತೀರಾ, ಅವಾಗ ನೀವು ಮೊದಲು ಪ್ರಿಪರೇಷನ್ ಹೇಗೆ ಮಾಡ್ತೀರಿ? ಇವಾಗ ನಾನು ಅಂದ್ರೆ ಫಸ್ಟಿಗೆ ಇವಾಗ ಇಲ್ಲಿ ಬರ್ಬೇಕಾದ್ರೆ ಅದು ಡ್ರೆಸ್ ಅದೆಲ್ಲ ಫಸ್ಟ್ ಅದು ಬಿಟ್ಟು ಅಂದ್ರೆ ಸಿಂಗಿಂಗ್ ರಿಹರ್ಸಲ್ ಆತರ ಏನಾದ್ರು ಮಾಡ್ತೀರಾ ಫಸ್ಟಿಗೆ? ಅಲ್ಲ, ನಮ್ದು ಪ್ರಾಕ್ಟೀಸ್ ಇದ್ದೇ ಇರ್ತದೆ. ಮತ್ತೆ ಪ್ರಾಕ್ಟೀಸ್ ಇವತ್ತು ಪ್ರೋಗ್ರಾಮ್ ಇದೆ, ಇವತ್ತು ಮಾಡಬಾರ್ದು, ವಾಯ್ಸ್ ಸ್ಟ್ರೈನ್ ಆಗ್ತದೆ. ಇನ್ನು ಬರುವವರಿಗೆ ನನ್ನ ಒಂದು ಚಿಕ್ಕ ಇದು, ಈಗ ನಾಳೆ ಇದ್ರೆ ಇವತ್ತಿದ್ರೆ ನಿನ್ನೆ ಮಾಡ್ಬೇಕು ಅಂದ್ರೆ ನನಗೆ ತುಂಬಾ ಅಭ್ಯಾಸ ಇತ್ತು ಮುಂಚೆ. ಆ ದಿವಸ ನೋಡ್ಕೊಳಕ್ ಹೋಗುದು, ಅವಾಗ ತುಂಬಾ ಸ್ಟ್ರೈನ್ ಆಗ್ತದೆ. ಅಂದ್ರೆ ಈ ಕಳ್ಳ ವಾಯ್ಸ್ ಅಲ್ಲಿ ಹಾಡೋರಿಗೆ, ಮೆಲೋಡಿ ಅವರಿಗೆ ಅಷ್ಟು ಗಂಟ್ಲು ಯೂಸ್ ಆಗ್ತದೆ. ನಮ್ಮಂತ ಅವ್ರಿಗೆ ನಾವು ಗಂಟ್ಲಲ್ಲಿ ತರುದು ಇಲ್ಲಿಂದ ನಾಬಿಂದ ಹೀಗೆ. ಈಗ ಕೆಲವರೆಲ್ಲ ಇಷ್ಟರಲ್ಲೇ ಹಾಡೋರಿಗೆ ಇದಕ್ಕೆ ಅಷ್ಟು ಸ್ಟ್ರೈನ್ ಬೀಳಲ್ಲ. ಈ ಓಪನ್ ವಾಯ್ಸ್ ಅವರಿಗೆ ಸ್ವಲ್ಪ ಅದು ಕಷ್ಟ. ಓಕೆ, ಸೊ ಆಲ್ರೆಡಿ ಒಂದು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು? ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಹಾ, ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಬಾಲು ಕಕ್ಕುಂಜೆ ಅಂತ ಸರ್, ಮೇಡಮ್, ಉಡುಪಿಯಿಂದ. ಉಡುಪಿಯಿಂದ, ಓಕೆ. ಸೊ ನಿಮ್ಮ ಊರಿಂದಾನೇ ಕರೆ ಮಾಡಿದ್ದಾರೆ. ಓಕೆ, ಕಲಾವತಿ ಮೇಡಮ್ ಕೊಡ್ಬೋದಾ ಫೋನ್? ಇಲ್ಲ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾವು ಸೂರ್ಯೋದಯ ಪರಂಪಳಿ ಊರಿಂದ ಮಾತಾಡ್ತಿದ್ವಿ, ಬಾಲು ಕಕ್ಕುಂಜೆ ಅಂತ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ನಾನು ತಮ್ಮನ್ನು ಭೇಟಿ ಮಾಡಿದ್ದು 2011ರಲ್ಲಿ. ಒಮ್ಮೆ ನೀವು ಆಸ್ಕರ್ ಫೆರ್ನಾಂಡಿಸ್ ಕಾರ್ಯಕ್ರಮದಲ್ಲಿ ಕಿದಿಯೂರಲ್ಲಿ ಒಮ್ಮೆ ಸಿಂಗ್ ಮಾಡುವಾಗ ಕಾಂಗ್ರೆಸ್ ಸೇರ್ಪಡೆ ಅಲ್ಲ ಮೇಡಮ್? 2011ಕ್ಕೆ ಇರ್ಬೇಕು ಅದು. ಕಾನ್ಸರ್ಟ್. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಹಲೋ, ಮೇಬಿ ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ, ಪರವಾಗಿಲ್ಲ.
ಓಕೆ, ಸೊ ಇದ್ರ ಮೊದಲೇ ಅಂದ್ರೆ ನೀವು ಇವಾಗ ಹೇಳ್ತಿದ್ದೀರಾ ಈ ಅಂದ್ರೆ ತುಂಬಾ ಲೇಟ್ ಆಗಿ ಕರಿಯರ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ನಾನು ಕೇಳ್ಪಟ್ಟಿದ್ದೆ ನಿಮಗೆ ನಿಮ್ಮ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಥ್ರೂ ಔಟ್ ದ ಜರ್ನಿ. ಅಂದ್ರೆ ಅವರು ನಿಮಗೆ ಹಾಡಿಗೆ ನೀವು ಹಾಡಬೇಕು ಅಂತ. ಸೊ ನಿಮ್ಮ ಅಣ್ಣನ ಬಗ್ಗೆ ನಂದು ನಿಜ ಲಕ್ಕಿ ಅಂದ್ರೆ ನಮ್ಮ ಅಣ್ಣ ಅವನು ನನ್ನ ಸಿಂಗರ್ ಆಗ್ಬೇಕಂತ ಅವನಿಗೂ ಯಾರಿಗೂ ಇರ್ಲಿಲ್ಲ. ಅವನು ಇದು ಇವ್ರು ಕಿಶೋರ್ದು ಮೊಹಮ್ಮದ್ ರಫಿದೆಲ್ಲ ಅದೆಲ್ಲ ನನ್ಗೆ ಅವಾಗ ಬಾಯ್ಪಾಠ, ಅದು ಭಾವಗೀತೆ ಜನಪದ ಗೀತೆ ಏನಂತ ಗೊತ್ತಿರ್ಲಿಲ್ಲ. ನಾನು ಅವನು ಅದು ದಿಲೈಸ ಕಿಸಿಲೆ ಮೇರ ತೋಡ, ನಾನು ಅದೆಲ್ಲ ಒಳ್ಳೆ ಹಾಡ್ತಿದ್ದೆ, ಅದೇ ಅರ್ಥ ಗೊತ್ತಿರಲಿಲ್ಲ. ಡಿ ಚಾನಲ್ ನಮ್ಗೆ ಬಂದಾಗ ಹಿಂದಿ ಎಲ್ಲ ಕಲ್ತದ್ ನಾವು ಟಿವಿ ನೋಡಿ. ಮತ್ತೆ ಒಂದ್ಸಲ ತುಳು ಸಾಂಗ್ ಎಲ್ಲೇ ಹೋಟೆಲಲ್ಲಿ ಕೇಳಿದ ಕ್ಯಾಸೆಟ್, ಅಲ್ಲಿ ಅವ್ರಿಗೆ 50 ರೂಪಾಯಿ ಕೊಟ್ಟು ಆ ಕ್ಯಾಸೆಟ್ ತಂದು ನನಗೆ ನೀನು ಕಲಿ ಅಂತ ಹೇಳಿ ಆಮೇಲೆ ನಾನು ಅದು ಕಾಂಪಿಟೇಷನ್ ಎಲ್ಲ ಹಾಡಿದೆ, ಫಸ್ಟ್ ಪ್ರೈಸ್ ಎಲ್ಲ ಬಂದಿತ್ತು. ಮತ್ತೆ ಯಾವ ಹಾಡನ್ನ ಹಾಡಿದ? ಅದು ಪಾರಿಜಾತದ ಪೂವೇ ಮಲ್ಪಡಾಯನನು ಬದುಕೊಂತೆ ಬಹುಕಾಲಯಾನು. ಸೊ ನೀವಿವಾಗ ಹಾಡಿದೀರಾ ಅಂತ ಹೇಳಿ ನಿಮ್ಗೆ ಫಸ್ಟ್ ಪ್ರೈಸ್ ತಂದು ಕೊಟ್ಟಂತ ಹಾಡು ಯಾವ್ದು ನಿಮ್ಮ ನನ್ನ ಜೀವನದಲ್ಲಿ? ಚೆನ್ನಪ್ಪ ಚೆನ್ನಗೌಡ ಅಂತ. ಸೊ ನಿಮಗೆ ಇನ್ನೊಂದು ಫಸ್ಟ್ ನಿಮಗೆ ಹಾಡಬೇಕಾದ್ರೆ ಫಸ್ಟ್ ನಿಮಗೆ ಪೇಮೆಂಟ್ ಅಂದ್ರೆ ಫಸ್ಟ್ ಎಲ್ರಿಗೂ ಕೂಡ ಅಷ್ಟೇ ಫಸ್ಟ್ ಸ್ಯಾಲರಿ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ. ಸೊ ನಿಮ್ಮ ಫಸ್ಟ್ ಸ್ಯಾಲರಿ ಎಷ್ಟು ಸಿಕ್ಕಿದ್ದು? ಸ್ಯಾಲರಿ ಅಂತ ನಾನು ಅನ್ಸಲ್ಲ. ನಾನು ರಜೆಗೆ ಘಟ್ಟಕ್ಕೆ ಹೋಗಿದ್ದೆ ಚಿಕ್ಕಮ್ಮನ ಮನೆಗೆ. ಅಲ್ಲಿ ಶಾರದಮ್ಮ ಮಠ ಎದುರಿಗೆ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ಪೂಜೆ ಇತ್ತು. ನಾನು 2 ಭಜನೆ ಹಾಡಿದೆ. ನಾನು ಬಂದೆ, ಅಲ್ಲಿ ಸ್ವಾಮಿಗಳು ಶಿಷ್ಯರ ಹತ್ರ 150 ರೂಪಾಯಿ ಕೊಟ್ಟು ಕಳ್ಸಿದ್ರು. ನಾನೆಷ್ಟು 2ನೇ ಕ್ಲಾಸ್ ಅಲ್ಲಿ ಇದ್ನೇನ, ಬಳೆ ಹಿಡ್ಕೊಳ್ಳಿ ಮಗು ಅಂತ ಅಲ್ಲೇ ಕೊಟ್ರು, ನಾನು ತಕೊಳ್ಳಿಲ್ಲ. ಅವಾಗ ಚಿಕ್ಕರವನ್ನ ದುಡ್ಡು ತಕೊಳ್ಳೋದಿಲ್ಲ ಯಾರ ಹತ್ರ. ನನ್ಗೆ ಅದೇ ಅಂತ ಹೇಳ್ಬೋದು ಫಸ್ಟ್ ಪೇಮೆಂಟ್ ಶಾರದಮ್ಮ ಮಠದ ಗುರುಗಳಿಂದ ಸಿಕ್ಕಿದ್ದು. ಓಕೆ, ಸೊ ನೀವ್ ಇವಾಗ ಒಂದ್ ವೇಳೆ ಸಿಂಗರ್ ಆಗ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು? ಓಕೆ, ಅದ್ರ ಮೊದಲು ಒಂದು ಕಾಲರ್ ಹೇಳಿದ್ದಾರೆ, ಅವ್ರ ಹತ್ರ ಮಾತಾಡಿ ಮತ್ತೆ ಬರೋಣ. ಓಕೆ, ಹಲೋ ನಮಸ್ತೆ. ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು? ಶೆಟ್ಟಿ ಪಂಡದ. ಓಕೆ, ಪನ್ಲೆ ಮ್ಯಾಮ್, ಮ್ಯಾಮ್ ದಾದ ಪಾತ್ರರಿಗೆ. ಹಲೋ ಹಲೋ, ಕೇನೊಂದುಂಡು. ನಮಸ್ತೆ ಪನ್ಲೆ. మేడం ఇట్లా వాయిస్ సూపర్ ఉండాలి. థ్యాంక్స్. సో ప్రోగ్రామ్ కోదులరే జడ్జిಗೆ ಪದ್ಯ ಸೂಪರ್. ಓಕೆ ಪನ್ಲೆ ಮ್ಯಾಮ್. ಹಲೋ ಪನ್ಲೆ. ഞാൻ ಅಂಚ ಇದನ್ನ ವಾಯ್ಸ್ ಮಲ್ಲ ಫ್ಯಾನ್ ಅಂಚಾನ ಇದನ್ನ ಕೆಲವು ಇrini ಬರ್ತದೆ ಮತ್ತೆ ಶೇರ್ ಮಾಡ್ತಿದೆ. ಕೃಷ್ಣ, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ನಿಮ್ಮ ಒಂದು ಗೆಜ್ಜೆಗಿರಿ ಅಂತೂ ಫುಲ್ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಇವಾಗ. ಪ್ರತಿಯೊಬ್ಬರು ಬಂದು ಗೆಜ್ಜೆಗಿರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಓಕೆ, ನನಗೆ ನನ್ನ ಫ್ರೀ ಟೈಮಲ್ಲಿ ನನಗೆ ತಿನ್ನೋದೊಂದು ದೊಡ್ಡ ಹಾಬಿ. ಅಂದರೆ ಯಾವಾಗಲೂ ತಿಂತಾನೆ ಇರಬೇಕು, ನನಗೆ ಅದು ಒಂದು ತುಂಬ ಇಷ್ಟ. ಅದೇ ನಾನು ಕೇಳಿದ್ದೀನಿ, ಸಿಂಗರ್ ಆಗಿರ್ಬೇಕಾದ್ರೆ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಕೋಲ್ಡ್ ತಿನ್ನಬಾರ್ದು ಮತ್ತೆ ಎಣ್ಣೆ ಕರಿದ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ. ಸೊ ನೀವು ಇದನ್ನೆಲ್ಲ ಅಲ್ಲ, ಅದು ಎಲ್ರಿಗೂ ಅನ್ವಯಿಸಲ್ಲ. ಆದ್ರೆ ನಾನು ಹೇಳುದಾದ್ರೆ ನನ್ಗೆ ಅದು ಅನ್ವಯಿಸ್ತದೆ. ನನ್ಗೆ ಅಲರ್ಜಿ ಇತ್ತು, ಮತ್ತೆ ನಾನು ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಹೋಯ್ತು ನನ್ಗೆ. ಎಣ್ಣೆ ಮತ್ತೆ ಕರ್ದ ವಸ್ತು ಎಲ್ಲ ತಿನ್ಲೇಬಾರ್ದು, ನಮ್ಮ ಧ್ವನಿಪಟ್ಟಿಗೆ ತುಂಬಾ ಸ್ಮೂತ್ ಇರ್ತದೆ. ನೀವು 1 ವಾರ ತಿನ್ನದೇರಿ, ಅವಾಗ ನೀವು ಹಾಡುವ ರೀತಿಯೇ ಬೇರೆ. ನೀವು ತಿಂದು ನೋಡಿ 2 ದಿವಸ, ಅವಾಗ ಚೇಂಜಸ್ ಗೊತ್ತಾಗ್ತದೆ. ಹೌದು, ಅಂದ್ರೆ ಕೋಲ್ಡ್ ನೀರು ಅದೆಲ್ಲ ಕುಡಿಬಾರ್ದು, ತುಂಬಾ ಬಿಸಿಸಲ್ಲ, ಹಾಗೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದ್ರೆ ಬಿಂದಾಸ ವಾಯ್ಸ್ ಒಳ್ಳಿದ್ರೆ ಬಿಂದಾಸ್ ಹೆದರಿಕಿರಲ್ಲ, ವಾಯ್ಸ್ ಇಲ್ಲ ಅಂದ್ರೆ ತಲೆಯೆಲ್ಲ ಕೆಟ್ಟೋಗ್ತದೆ. ಕೃಷ್ಣ ಹೇಗೆ ಹಾಡುದು ಹಾಗಿರ್ತದೆ ಮನಸ್ಸಿಗೆ. ಸೊ ನೀವು ಇವಾಗ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೋಗ್ತೀರಿ. ಸೊ ಫಸ್ಟ್ ನಿಮ್ಮ ಈಗ ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ನಿಮ್ಗೆ ಒಂದ್ ರೀತಿ ನರ್ವಸ್ ಆತರ ಏನಾದ್ರು ಫೀಲ್ ಆಗುತ್ತೆ? ನರ್ವಸ್ ನನ್ಗೆ ವಾಯ್ಸ್ ಇಲ್ಲದ ದಿವಸ ಮಾತ್ರ ನರ್ವಸ್ ಆಗುದು. ಇದ್ರೆ ನರ್ವಸ್ ಅಂತ ಗೊತ್ತೇ ಇರ್ಲಿಲ್ಲ ನನಗೆ. ನಾನು ಕಾಂಪಿಟಿಷನ್ಗೆಲ್ಲ ಹೋಗ್ತಿದ್ದೆ ಅಲ್ಲ, ಅನಿಸಿಕೆಲ್ಲ ಹೇಳುವಾಗ ಬಿಂದಾಸ್, ಅದು ನನ್ಗೆ ಏನಂತ ಗೊತ್ತಿಲ್ಲ. ಈಗೀಗಾದ್ರೆ ಸ್ವಲ್ಪ ವಾಯ್ಸ್ ಇಲ್ಲದಿದ್ರೆ, ಮತ್ತೆ ಈಗ ನಮ್ಗೊಂದು ಜವಾಬ್ದಾರಿ, ನಮ್ಮ ಟೀಮ್ಗೆ ಪ್ರೋಗ್ರಾಮ್ ಬಂದಾಗ ಅದೆಲ್ಲ ಒತ್ತಡ ಇರ್ತದೆ. 1-2 ಹಾಡಾದ್ಮೇಲೆ ಸರಿ ಆಗ್ತೇನೆ, ಹೋಗ್ತೇನೆ. ಅಂದ್ರೆ ಮೈಕ್ರೋಫೋನ್ ಅದೆಲ್ಲ ಸರಿ ಉಂಟಾದ್ಮೇಲೆ ನಾವು 2.5 ಗಂಟೆ ಮತ್ತೆ ಎಲ್ಲವನ್ನು ಮರೆತು ಪ್ರೋಗ್ರಾಮ್ ಕಡೆ ಗಮನ ಕೊಡ್ತೇವೆ. ಸೊ ನೀವು ಕನ್ನಡದ ಕೋಗಿಲಿಗೆ ಹೋಗಿದ್ದೀರಾ, ಅಲ್ಲಿ ನಿಮ್ಗೆ ಹೇಗೆ ಅನಿಸ್ತು? ಅಲ್ಲಿನ ಅನಿಸಿಕೆ ಸ್ವಲ್ಪ ನಮ್ಮ ಜೊತೆ ಶೇರ್ ಮಾಡ್ಬೋದು? ಅಂದ್ರೆ ಅದು ಇಲ್ಲಿ ಅಷ್ಟು ಬೇಗ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ನಾನು ಚೂರು ಹೇಳ್ತೇನೆ. ಒಂದು ಹೇಳ್ಬೇಕಂದ್ರೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದ್ರೆ ನಾನು ನಿಮ್ಮ ಹಾಡಿಗೆ ಸಾಧು ಕೋಕಿಲ ಅವರೇ ಬಂದು ನಿಮ್ಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ನಾನು ನೋಡಿದೀನಿ ತುಂಬಾ ಸಲ. ನಾವಂತಲ್ಲ, ಎಲ್ಲ ಜಡ್ಜ್ ಅವರು ಜಡ್ಜ್ ಮಾಡೋದ್ ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ರು.
ಹೌದು. ಅಲ್ಲ, ನಾನು ಒಂದು 2 ಎಪಿಸೋಡ್ ಆದ್ಮೇಲೆ ಹೋಗುವಂತ ಮನೆಗೆ ಹೋಗುವಾಗ ಏನಾಯ್ತು, 4 ವಾರ ಇರ್ಬೋದು. ಆಮೇಲೆ ಒಂದು ಬ್ಯಾಂಗ್ಳೂರೆಲ್ಲ ಪರಿಚಯ ಆದ್ರೆ ನಮ್ಮ ಸುಗಮ ಸಂಗೀತಕ್ಕೆ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಉಂಟಲ್ಲ, ಪ್ರೋಗ್ರಾಮ್ ಸಿಗುವ ಆಸೆಗೆ ನನಗೆ ಬದುಕಲಿಕ್ಕೆ ಒಂದು ಬದುಕಿಗೆ ಬದುಕು ಕಟ್ಟಲಿಕ್ಕೆ ದಾರಿ ಬೇಕಿತ್ತು, ಅದಕ್ಕೆ ಹೋಗಿದ್ದು. ಮತ್ತೆ ಪ್ರೈಸ್ ಸಿಗ್ತದೆ, ಹೆಸರು ಮಾಡ್ಬೇಕು, ಹೆಸರಲ್ಲಿ ಏನಿಲ್ಲ ರೀ. ಅದು ಫೈನಲಿಸ್ಟ್ ಕೂಡ ನಾನು ಹೇಳುದಂದ್ರೆ ಹೆಸರು, ಹಣ ಅದೆಲ್ಲ ಈ ಪ್ರಾಣ ಇರುವ ತನಕ ಮಾತ್ರ. ಈ ಪ್ರಾಣ ಇರುವ ತನಕ ನಾವು ಸಾಯುವ ಸ್ಥಿತಿ ಹೋಗ್ಬೇಕಾದ್ರೆ ದುಡ್ಡು ಬೇಕು, ಅದಕ್ಕೊಂದು ಕೆಲಸ ಬೇಕು. ಅದೆಲ್ಲ ನಂಗೆ ಚಿಂತೆ ಇತ್ತು. ಇಲ್ಲಿ ಕಾರ್ಯಕ್ರಮ ಕಡಿಮೆ ಆದಾಗ ಅದೇ ಒಂದು ದಾರಿ ಇದ್ದದ್ದು, 4 ಜನರಿಗೆ ಪರಿಚಯ ಆಗ್ಬೇಕು. ಅದು ಮತ್ತೆ ನಿಮ್ಗೆ ಅಂದ್ರೆ ಮೋಟಿವೇಶನ್ ಯಾರು ಕೊಟ್ಟಿದ್ದಲ್ಲಿ ಹೋಗ್ಬೇಕು ಅಂತ? ಅಂದ್ರೆ ಕನ್ನಡದಕ್ಕೆ ಹೋಗ್ಲಿಕ್ಕೆ ಅಂದ್ರೆ ನೀವು ಮೊದ್ಲೇ ಇಲ್ಲಿ ಹಾಡ್ತಾ ಇದ್ರಿ ಅಲ್ವಾ, ಸೊ ಕನ್ನಡಕ್ಕೆ ಹೋಗ್ಲಿಕ್ಕೆ ಹೋಗಿ ಅಲ್ಲಿ ಅದು ಏನಂದ್ರೆ ನನಗೆ ಒಂದು ಡಿಸೆಂಬರ್ ಅಲ್ಲಿ ಕಾಲ್ ಬಂತು ಅವರದ್ದು, ನಿರ್ಮಲಾ ಅವರದ್ದು, ನೀವು ಬನ್ನಿ. ನಾನು 1.5 ತಿಂಗಳು ಅದು ಬಿಟ್ಟೆ, ಬೇಡ ನಾನು ಪ್ರೋಗ್ರಾಮ್ ಕೊಡ್ತೀವಿ, ಈಗ ಕಾಂಪಿಟೇಷನ್ಗೆ ಹೇಗೆ ಹೋಗುದಂತ. ಆಮೇಲೆ ಎಲ್ಲರ ಹತ್ರ ಕೇಳಿದಾಗ ಹೋಗಿ ಹೋಗಿ ಅಂದ್ರು. ಮತ್ತೆ ಅಲ್ಲಿ ಹೋಗಿ ಮತ್ತೆ ಬೇಡ ಅಂತ ಆಯ್ತು. ನಾನು ಎಣಿಸಿದೇನು, ಅಲ್ಲಿ ಹೋದ್ರೆ ಒಂದು 4 ಜನಕ್ಕೆ ಪರಿಚಯ ಆಗ್ಬೋದಂತ, ಹಾಗೆ ಮನಸ್ಸು ಮಾಡಿ ಹೊರಟೆ. ಬಟ್ ಅಲ್ಲಿ ಮತ್ತೆ ನನಗೆ ಬೇಡ. ಮತ್ತೆ ನಿಜ ಹೇಳ್ಬೇಕಾ, ನಾನು ಇವತ್ತು ನಿಮ್ಮ ಮುಂದೆ ಇದ್ದೆ ಅಂದ್ರೆ ಅದಕ್ಕೆ ನಿರ್ಮಲಾ ಮೇಡಮ್ ಅವರು, ಯಾಕಂದ್ರೆ ಅವರು ಒತ್ತಾಯ ಮಾಡಿ ನಿಲ್ಸಿದ್ರು, ನೀವು ನಿಲ್ಲಿ, ಬೇರೆಯವರು ನಿಮ್ಮ ವಾಯ್ಸ್ ಎಲ್ಲರೂ ಕೇಳಬೇಕು. ಮ್ಯಾಮ್ ಒಂದು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಹಲೋ, ಓಕೆ, ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ. ಓಕೆ ಮ್ಯಾಮ್, ಹೇಳಿ, ನೀವು ಕನ್ನಡದ ಕೋಗಿಲೆ ಬಗ್ಗೆ ಹೇಳ್ತಾ ಇದ್ರಿ. ಅದು ನಾನು ಅಲ್ಲಿ ನಿಂತಕ್ಕೆ ಎಲ್ಲ ಸಹ ಪ್ಲಸ್ ಆಯ್ತು, ಎಲ್ಲ ಕೃಷ್ಣನ ಅನುಗ್ರಹ ಅಂತ ಹೇಳ್ಬೋದು. ಅಂದ್ರೆ ದೇವೈತಿ ಹಾಡಿದೆ ಅಲ್ಲಿಂದ ನನಗೆ. ಮತ್ತೆ ನನಗೆ ಮುಂಚೆ ಎಲ್ಲ ಬ್ಯಾಂಗ್ಳೂರ್ಗೆ ನಾನು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ 9 ವರ್ಷ ಹಿಂದೆ, ಕನ್ನಡ ಕೋಗಿಲೆ ಹೋಗುವಾಗ, ಅಂದ್ರೆ ರಾಘವೇಂದ್ರ ಕಾಂಚನ್ ಅವ್ರದ್ದು. ಆಮೇಲೆ ಕೆಲವು ಕಡೆ ನನಗೆ ಕರೆದ್ರು, ಮತ್ತೆ ಕೆಲವು ಫಿಲ್ಮಲ್ಲಿ ಸಹ ಬಂದಿತ್ತು, ನಾನು ಹೋಗ್ಲಿಲ್ಲ. ಅಂದ್ರೆ ಭಯ, ಏನೋ ಒಂದು ಬೇಡ ನನಗೆ, ಮತ್ತೆ ಯಾರಾದ್ರೂ ಬೇಕು, ಒಟ್ಟಿಗೆ ಯಾರಾದ್ರೂ ಬೇಕು. ಇವತ್ತು ಸಹ ನಾನು ಬರುವಾಗ ನನ್ನ ಫ್ರೆಂಡ್ ವಿನಯ್ ಅಂತ ಇದ್ದಾರೆ, ಈ ಕೊರೋನಾ ಅಲ್ಲದಿದ್ರೆ ಅವ್ರು ಹಾವಂಜದ ಬರಬೇಕು, ಖಂಡಿತ ಅವ್ರನ್ನ ಕರ್ಕೊಂಡು ಬರ್ತಿದ್ದೆ. ಯಾರಾದ್ರೂ ಬೇಕು ನಂಗೆ, ಅದು ಯಾರು ಹುಡುಗಾಗ್ಲಿ ಹುಡುಗಿಯರಾಗ್ಲಿ ಬೇಕೆ, ಒತ್ತಾಯ ಮಾಡಿದ್ರು ಕರ್ಕೊಂಡು ಬರುದು. ನನ್ಗೆ ಒಬ್ಬಳಿಂದ ಆಗುದೇ ಇಲ್ಲ, ಜೊತೆಗೆ ಬೇಕೆ ಯಾರಾದ್ರೂ. ಹಾಗೆ ಇವರೆಲ್ಲ ನನಗೆ ದೈವೇದಿತೆ ಆದ್ಮೇಲೆ ಸೂರ್ಯಣ್ಣ ಮತ್ತೆ ಅಮಿತ್ ಅವರೆಲ್ಲ ಪರಿಚಯ ಆದ್ಮೇಲೆ ಇವರೆಲ್ಲ ಇದ್ದಾರಲ್ಲ, ಇನ್ನು ಬೆಂಗಳೂರಲ್ಲಿ ಸ್ವಲ್ಪ ಏನಾದ್ರು ಮಾಡುವ ಹಾಗೆಲ್ಲ ಆಯ್ತು. ಅದು ಎಲ್ಲ ಕೃಷ್ಣ ಅಲ್ಲಿಗೆ ಒಂದು ಲಿಂಕ್ ಕೊಟ್ಟು ನನ್ನನ್ನು ಒಂದು ಇಟ್ಟು ಅಲ್ಲಿ. ಓಕೆ, ಒಂದು ಕಾಲರ್ ರೆಡಿ ಇದ್ದಾರೆ ಮ್ಯಾಮ್. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಕೇಳಿಸ್ತಾ ಇದೆ. ಯಾರು ಮಾತಾಡ್ತಾ ಇರೋದು? ಏನು ಸತೀಶ್ ದೇವರಿಗೆ ಬಂದು ಬಾಂಬೆ ಸರ್. ಓಕೆ, ಹೇಳಿ ಸರ್. ಓಕೆ, ಕಲಾವತಿ ಮ್ಯಾಮ್ ಅವರಿದ್ದಾರೆ, ಏನ್ ಕೇಳ್ಬೇಕಂತ ಇದ್ದೀರಾ? ಕಲಾವತಿ ಮೇಡಮ್ನ ಒಂಜಿ ಸ್ವರ ಬಂತಿನ ಮಸ್ತ್ ತುಳುನಾಡದು ಗೋಡಾಪಿನ ಒಂಜಿ ಸ್ವರ. ಓಕೆ, ಒಂಜಿ ದೇವ್ ಬೈಯದಿನ ಪದ್ಯ ಬಾರಿ ಪೊರ್ಲು ಮೂಡ್ ಬೈದದು ಅಂಚನೆ ಅದಕ್ಕೆ ನನ್ನತ್ತು ಅವಕಾಶ ಪೂರ ಒದಗದು ಬರೋದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಕಾಲ್ ಮಾಡಿದೆನಿಗೆ. ಓಕೆ, ಸೊ ಇನ್ನು ನಮ್ಮದು ಫೇಸ್ಬುಕ್ ಲೈವಲ್ಲಿ ಕೂಡ ತುಂಬ ಮಂದಿ ನಿಮಗೆ ಏನು ವಿಶಸ್ ಹೇಳ್ತಾ ಇದ್ದಾರೆ, ಸೊ ಅದ್ರ ಕಡೆ ಸ್ವಲ್ಪ ನೋಡೋಣ. ಅದ್ರ ಮೊದಲು ನಿಮ್ಮದು ಫೇವ್ರೆಟ್ ಫ್ರೆಂಡ್ ಅಂತ ಯಾರು? ನಿಮ್ಮದು ಫೇವ್ರೆಟ್? ನಂದು ಕವಿತಾ ಅಂತ. ನಾವು ಯೋಜನೆ ಮೇಳಕ್ಕೆಲ್ಲ ಹೋಗುವಾಗ ನನ್ನೊಟ್ಟಿಗೆ ಯಾರು ಮಲಗುದೇ ಇಲ್ಲ, ಅವಳು ಗಿಡ್ಡ. ಬಟ್ ನನ್ನೊಟ್ಟಿಗೆ ಅವಳೊಬ್ಳು ಮಲಗ್ಲಿಕ್ಕೆ ಒಪ್ತಿದ್ಲು, ಯಾಕಂದ್ರೆ ನಾ ಮಲಗಿದ್ಮೇಲೆ ನಂದು ಅರ್ಧ ಶರೀರ ಇನ್ನೊಬ್ರ ಹತ್ರ ಇರ್ಬೇಕು, ಇಟ್ಟು ಮಲಗ್ಬೇಕು. ನಂಗೆ ಇದ್ರ ನಿದ್ದೆ ಬರುದಿಲ್ಲ. ರಾತ್ರಿ ಆಗುವಾಗ ಎಲ್ರು ಪಲಾಯನ. ಆದ್ರೆ ನಾನು ಅವಳು ಏನಂತ ಗೊತ್ತಿ, ಎಷ್ಟು ರಾತ್ರಿ ಆದ್ರು ಆ ಮಾವಿನ ಮರದ ಅಡಿಯಲ್ಲಿ, ಮತ್ತೆ ವಿಷಯ ಅಂತೆಲ್ಲ ಒಟ್ಟು ಮುಖ ನೋಡ್ತಾ ಇರೋದು. ಈಗ ಸಹ ನಾವು ಡೈಲಿ ಕಾಲಲ್ಲಿ ಇರುದಿಲ್ಲ, ಬಟ್ ಏನೋ ಒಂದು ಸೆಳೆತುಂಟು ನಮ್ಗೆ. ನಾವು ಸಂಬಂಧಿಗಳೇ, ಬಟ್ ಆ ಒಂದು ಇದು ಉಂಟು ನಮ್ಗೆ ಈಗ ಸಹ. ಓಕೆ, ನಾವು ಸ್ವಲ್ಪ ಫೇಸ್ಬುಕ್ ಇಂದ ತುಂಬಾ ಮಂದಿ ನಿಮಗೆ ವಿಶಸ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನ್ ಅವರಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಸ್ವೀಟ್ ವಾಯ್ಸ್ ಮ್ಯಾಮ್ ಅಂತ. ಭರತ್ ರಾಜ್ ಅವರಿದ್ದಾರೆ, ಅವರು ಕೂಡ ನಿಮಗೆ ವಿಶಸ್ ಹೇಳ್ತಾ ಇದ್ದಾರೆ ಮ್ಯಾಮ್. ಸೊ ಸಂತೋಷ್ ಅವರು ಹೇಳ್ತಿದ್ದಾರೆ ಸೂಪರ್ ಅಂತ. ನಾಗೇಶ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ವಿಘ್ನೇಶ್ ಅವರು ಜೈ ಕಲಾವತಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನಷ್ಟು
ಜನ ಮೆಸೇಜ್ ಮಾಡ್ತಿದ್ದಾರೆ. ಅದ್ರ ಮೊದಲು ಓಕೆ, ನನಗೆ ಇವಾಗ ತುಂಬ ಮಂದಿ ರಿಕ್ವೆಸ್ಟ್ ಮಾಡಿದ್ರು ಸಾಂಗ್ ಕೇಳಬೇಕು ಅಂತ, ನಿಮ್ಮನ್ನ ಸಾಂಗ್ ಹೇಳಿಸ್ಬೇಕಂತ. ಸೊ ಅದ್ರ ಮೇಲೆ ಆಲ್ರೆಡಿ ಒಂದೇ ಒಂದು ಬಾರಿ ಮತ್ತೆ ಹೇಳಿಸ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ನಮಗೋಸ್ಕರ ಹಾಡ್ಬೋದಾ? ಒಂದೇ ಬಾರಿ ನನ್ನ ನೋಡಿ ಮಂದನಗಿಯ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿಯ ಹಾಂಗ ಬೀರಿ, ಮುಂದ ಮುಂದ ಹೋದ ಗೆಳತಿ ಹಿಂದ ನೋಡದ, ಮುಂದ ಮುಂದ ಹೋದ ಗೆಳತಿ ಹಿಂದ ನೋಡದ, ಒಂದೇ ಬಾರಿ ನನ್ನ ನೋಡಿ ಮಂದನಗಿಯ ಹಾಂಗ ಬೀರಿ. ವಾವ್, ತುಂಬ ಖುಷಿ ಆಯಿತು. ಓಕೆ, ಸೊ ಇನ್ನೊಂದು ನನಗೆ ಕ್ವಶನ್ ನಿಮ್ಮ ಹತ್ರ ಕೇಳೋದು. ನೀವು ಹೇಳಿದ್ರಿ ಇವಾಗ ನಿಮ್ಮ ಮಕ್ಕಳು ವಾಯ್ಲಿನ್ ಎಲ್ಲ ಕಲಿತಾರೆ. ಓಕೆ, ಅದ್ರ ಮೊದಲು ಒಂದು ಕಾಲರ್ ರೆಡಿ ಇದ್ದಾರೆ ಮ್ಯಾಮ್, ಅದು ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಯಾರು ಮಾತಾಡ್ತಾರೆ? ಓಕೆ, ನಮಸ್ತೆ, ಹೇಳಿ. ಓಕೆ ಸರ್, ಹೇಳಿ. ನಮಸ್ತೆ ಸರ್. ಕಲಾವತಿ ಮೇಡಮ್ ಮಾತಾಡ್ತೀನಿ. ಓಕೆ, ಈ ಮ್ಯಾಂಡೋಲಿನ್ ದೇವ್ರ ಸರ್ ಅಲ್ಲಲ್ಲ? ಅಲ್ಲ, ನೀವು ಮ್ಯಾಂಡೋಲಿನ್ ಅವರ ಅಲ್ಲಲ್ಲ? ಮಂಗಳೂರು. ಹೇಳಿ ಸರ್, ಕೇಳಿಸ್ತಾ ಇದೆ. ಸೊ ನೀವು ಯಾರಂತ ಗೊತ್ತಾಗಿಲ್ಲ ಅವ್ರಿಗೆ. ನಿಮ್ಮ ಹೆಸರು ಇನ್ನೊಂದ್ಸರಿ ಹೇಳ್ಬೋದಾ ಸರ್? ಏನ್ ಮೇಡಮ್? ನಿಮ್ಮ ಹೆಸರು ಹೇಳ್ಬೋದು ಸರ್ ಇನ್ನೊಂದ್ಸಲ? ಕಲಾವತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಾ, ಆರಾಮ್. ಬಕ್ಕೈಗಳ ಎಂಟು ಬಂದ ಖುಷಿಯಾಗಿ ಬಂದ ಮಗವೇರ ಕುಟುಂಬ ಒಂಜಿ ಮಿತ್ತು ಬಿಪ್ಪೋಯಿನ ಕೊಂಚ ಪಂಡಿಗೆ ಇದಕ್ಕೆ ಅನಂತ ಅನಂತ ಧನ್ಯವಾದ. ಮೊಬೈಲ್ ಸಭಾದ ಏ ಕೃಷ್ಣ ಕೃಷ್ಣ ಅಲ್ಲ. ಹಾ ಗೊತ್ತಾಂಡು, ಥ್ಯಾಂಕ್ಸ್. ಅದೇ ನನ್ನೆಲ್ಲ ಮಿತ್ತು ಮಿತ್ತು ಪೋಡು ಎಂಗ್ಲ ಮೊಬೈಲ್ ಸಂಬಂಧ ತುಂಬ ತುದಿಕ್ಕೆ ಏರೋಡು ಬಂದಿದೆ ಕೆಲವೊಂದಿಲ್ಲ. ಥ್ಯಾಂಕ್ಸ್, ಆಶೀರ್ವಾದ. ಪದ್ಯ ಬಂದಿಲ್ಲ ಅದು ಅಂಚೆ ಕೇಂದ್ರ ಮಸ್ತ್ ಖುಷಿ ಒಂದುಂಟು. ಹಲೋ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಕಾಲ್ ಮಾಡ್ತೀನಿ ಈಗ. ಓಕೆ ಸರ್, ನಿಮ್ಮ ಲೈಫ್ನ ತುಂಬ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೇಕಂದ್ರೆ ಯಾವುದನ್ನ ಹೇಳ್ತೀರಾ? ನಂದು ಆಳ್ವಾಸಲ್ಲಿ, ಆಳ್ವಾಸ್ ವಿರಾಸತ್. ಅಂದ್ರೆ ನುಡಿಸಿರಿಗೆ ಸ್ಟೇಟ್ ಲೆವೆಲ್ ಆರ್ಟಿಸ್ಟ್ ಕರೆಯೋದು, ಆಳ್ವಾಸ್ಗೆ ವಿರಾಸತ್ತಿಗೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಕರೆಯೋದು. ಓಕೆ, ನನಗೆ ಫಸ್ಟ್ ಕರೆದದೇ ಮೋಹನ್ ಆಳ್ವ ಅವರು ಇದಕ್ಕೆ ವಿರಾಸತ್ತಿಗೆ. ಅಂದ್ರೆ ನಾನು ಹೇಳುದಂದ್ರೆ, ನಾನು ಸಿಂಪಲ್ ಆಗಿ ಅಲ್ಲಿ ಮದುವೆ ಮನೇಲಿ ಹಾಡ್ತಿದ್ದೆ ಇಲ್ಲಿ ಶಕ್ತಿನಗರ ಕೃಷ್ಣನ ಟೆಂಪಲ್ ಅಲ್ಲಿ. ಓಕೆ, ಅಲ್ಲಿ ನಾನು ಮೋಹನ್ ಆಳ್ವರು ನೋಡಿದ್ರೆ ಯಾರು ನಂಬರ್ ಕೇಳಿ ನಾನು ಬರ್ದು ಕೊಟ್ಟೆ ಎಲ್ಲ. ಮೋಹನ್ ನನ್ಗೆ ಫಸ್ಟ್ ನನ್ಗೆ ಗೊತ್ತಿಲ್ಲ ಆಳ್ವಾರ್ ಯಾರಂತ. ಆಮೇಲೆ ಅದು ಏನ್ ಮಾಡಿದ್ರಂದ್ರೆ ಅವರು ಕರ್ಸಿದ್ರು. ಕರ್ಸಿ ನನ್ಗೆ ನಿಜ ಹೇಳ್ಬೇಕಂದ್ರೆ ಅವ್ರು ಕರ್ಸಿದ್ಮೇಲೆ ನಾನೊಂದು ಸಿಂಗರ್ ಅಂತ ನಮ್ಮ ಕರಾವಳಿಯಲ್ಲಿ ತಕೊಂಡದು. ಇಲ್ಲದಿದ್ರೆ ನನ್ನ ವಾಯ್ಸ್ ಅನ್ನ ಅಷ್ಟು ಇಷ್ಟ ಪಡ್ತಿರ್ಲಿಲ್ಲ. ನನ್ಗೆ ಕುಂದಾಪುರದವ್ರು ತುಂಬಾ ಬೆಳೆಸಿದ್ದು. ಅಲ್ಲಿ ನನ್ಗೆ ತುಂಬಾ ಪ್ರೋಗ್ರಾಮ್ ಭಟ್ಕಳ ಆಚೆ ಕುಂದಾಪುರ. ಎಷ್ಟನೇ ವರ್ಷಕ್ಕೆ ನೀವು ಹಾಡಿದ್ದು ಅದು ವಿರಾಸತ್ತು? ನನ್ಗೆ ಮತ್ತೊಂದು ವಿಷಯ ಅಂದ್ರೆ ಮೋಹನ್ ಆಳ್ವರು 12 ವರ್ಷ ಕಂಟಿನ್ಯೂ ಕರೆದ್ರು. ಆಮೇಲೆ ಅವರು ಎಲ್ಲೆಲ್ಲ ಪ್ರೋಗ್ರಾಮ್ ಇರ್ತದೆ ಅವರ ಮಕ್ಕಳಿಗಾಗ್ಲಿ ನನ್ನ ಟೀಮ್ಗೆ ಕೊಡ್ತಿದ್ರು. ನನ್ನನ್ನು ತುಂಬಾ ಜನ ಬೆಳೆಸಿದ್ರು. ಅದರಲ್ಲಿ ಒಬ್ರು ಮೋಹನ್ ಆಳ್ವರು. ಯಾಕಂದ್ರೆ ಇವತ್ತು ಕರೆದ ಆರ್ಟಿಸ್ಟ್ ನಾಳೆ ಕರೆಯುವುದಿಲ್ಲ ಅವರು. ಕೆರೆ ಎಲ್ಲ ತುಂಬಾ ಮಂದಿಗೆ ಕೂಡ ಅವರು ತುಂಬಾ ಸಾಧಕರಿಗಿರ್ಬೋದು ಎಲ್ಲರಿಗೆ ಕರೆ. ಬಟ್ ನನ್ನ ಇದ್ರಲ್ಲಿ ಉಂಟಲ್ಲ, ನಾನು ಯಾವಾಗ್ಲೂ ಅನ್ಸುದು ಯಾವ ಜನರಲ್ಲಿ ನಮ್ಮ ತಾಯಿಯ ತಮ್ಮನ ಅಣ್ಣನು. ಯಾಕಂದ್ರೆ ವರ್ಷ ಸಹ ನನ್ಗೆ ಕರೆದ ವರ್ಷದಿಂದ ಕಂಟಿನ್ಯೂ 12 ವರ್ಷ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಈ ವರ್ಷ ಸಹ ಒಂದು ಏಪ್ರಿಲ್ ಅಲ್ಲಿ 2 ಪ್ರೋಗ್ರಾಮ್ ಬುಕ್ ಮಾಡಿದ್ರು ನನಗೆ. ಒಂದು ಚಿಕ್ಕಮಂಗ್ಳೂರು, ಒಂದು ಮಂಗಳೂರು. ಚಿಕ್ಕಮಂಗ್ಳೂರು ಆಯ್ತು, ಮಂಗಳೂರ್ದು ಕೊರೋನಾ ಅಂತ ಇದಾಯ್ತು. ಅವರಿಗೆ ನಾನು ಬೋರೇ ಆಗ್ಲಿಲ್ಲ. ಬೆಂಗಳೂರು ಆರ್ಟಿಸ್ಟ್ ಒಟ್ಟಿಗೆ ನನ್ನನ್ನು ಹಾಕ್ತಿದ್ರು. ಎಲ್.ಎನ್. ಶಾಸ್ತ್ರಿ, ರಾಜಕೃಷ್ಣ, ಎಂ.ಡಿ. ಪಲ್ಲವಿ ಅವ್ರಿಗೆ. ಅಣ್ಣ ಅಗಲ್ನೊಟ್ಟು ಪಾಡ್ನು ಬುಡ್ಸ್ಯನು ನಾನು. ಅಂದ್ರೆ ಅವ್ರು ಬೆಂಗಳೂರು ಎಂಕಲ್ನ ಅಕ್ಕೆ ಅಗಲಿ 18 ಜನ ಕೋರ್ತಿ ಇರ್ ಬಸ್ತನ ಪ್ರೋಗ್ರಾಮ್ ಎಡ್ಡೆ ಹಾಪಿನಿ. ಹಾಗೆ ಅಂದ್ರೆ ಅವ್ರು ನಮ್ಮನ್ನು ಈಗ ನಾವು ಲೋಕಲ್ ಬೆಂಗಳೂರಿನವ್ರ ಎದುರಿಗೆ ಮತ್ತೆ ನನಗೆ ಹಾಡ್ಕೊಳ್ಳಿಲ್ಲ. ಅವರು ಮ್ಯಾನೇಜರ್ ಬಂದು ಚೇರ್ಮನ್ ಹೇಳ್ತಿದ್ದಾರೆ ಅವರನ್ನೇ ಯಾವಾಗ ಆಡಿಸೋದು ಅಂದ್ರೆ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಫಸ್ಟ್ ಸ್ಟೇಜ್ ಹತ್ತುವಾಗ ಎಲ್ಲರೇ ಆರ್ಟಿಸ್ಟ್ಗಳಿಗೆ 5 ಜನ ಮುತ್ತೈದರ ಆರತಿ ಮಾಡ್ತಾರೆ. ಆಚೆಯಿಂದ ಸೂರ್ಯ ದೇವರು ಮುಳುಗ್ತಾ ಇರ್ತಾರೆ. ಅದು ಫೀಲ್ ನನಗೆ ಇಂದ್ರಲೋಕದಲ್ಲೆಲ್ಲ ನಾವು ಮಹಾಭಾರತದಲ್ಲಿ ನೋಡಿದ ಆ ಸೀನ್ ಎಲ್ಲ, ಅದು ನಿಜ ನನಗೆ ಉಂಟಲ್ಲ. ಮತ್ತೆ ನಿಜ ಹೇಳ್ಬೇಕಾ, ನಾನು ಕಲಾವಿದರಿಗೊಂದು ಯಾರಾದ್ರೂ ಎತ್ತಿ ಹಿಡಿದ್ರು ಉಂಟಲ್ಲ, ಅದು ನಾವು ಮರೆಯುವುದೇ ಇಲ್ಲ. ನಾನು ನನ್ನ ತುಂಬಾ ಕಡಿಮೆ ಅಲ್ಲಿಂದ ನನ್ಗೆ ಉಂಟಲ್ಲ ಒಳ್ಳೆ ಒಂದು. ಮತ್ತೆ ನಾನು
ಈ ಫೀಲ್ಡಲ್ಲಿ 21 ವರ್ಷ ಇರುವುದು ಭಾರಿ ಕಷ್ಟ ಹೆಣ್ಮಕ್ಳಿಗೆ. ಗಂಡು ಮಕ್ಳು ಇರ್ತಾರೆ ಅಂದ್ರೆ ನನಗೆ ತುಂಬಾ ನಿಜ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಅಂದ್ರೆ ಕಾರ್ಯಕ್ರಮ ಕೊಟ್ಟು, ಅದೇ ನಮ್ಗೆ ದೊಡ್ಡ ಆಸ್ತಿ. ಅದು ನಾನು ಮರೀಲಿಕ್ಕಿಲ್ಲ ಯಾವತ್ತು. ಓಕೆ ಮ್ಯಾಮ್, ಮತ್ತೆ ಇನ್ನೊಂದು ನನಗೆ ಕ್ವಶನ್ ಏನ್ ಕೇಳೋದಿದೆ ಅಂದ್ರೆ, ನೀವು ಕನ್ನಡದ ಕೋಗಿಲೆಗೆ ಹೋದ್ರಿ, ಫೈನಲಿಸ್ಟ್ ಆದ್ರಿ, ಸೊ ಅದ್ರ ಮೊದಲಿನ ಬದುಕು ಮತ್ತೆ ಈಗಿನ ಬದುಕು ಅದ್ರಲ್ಲಿ ಏನ್ ಚೇಂಜಸ್ ಇದೆ? ಇವಾಗ ಅಂದ್ರೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ, ಸೊ ಈಗ ನನಗೆ ತುಂಬಾ ಜನ ಪ್ರೀತಿ ಮಾಡ್ತಾರೆ. ಕೃಷ್ಣ ಹೇಳುದು ಸಂಪತ್ತನ್ಕಿಂತ ಜನಗಳ ಪ್ರೀತಿ ಒಟ್ಟು ಮಾಡ್ತಾರೆ, ಅದನ್ನು ಜೋಪಾನ ನಡ್ಕೊಳ್ಳೋದು ತುಂಬಾ ಒಳ್ಳೇದಂತೆ. ಅದು ಜನಗಳ ಆ ಪ್ರೀತಿ ನಮ್ಗೆ ಎನ್ಸುದು, ಯಾರ ನಮ್ಮನ್ನ ಆಸೆ ಮಾಡ್ತಾರೆ, ಅದು ನಿಜ ತುಂಬಾ ವ್ಯಾಲ್ಯೂಯಬಲ್. ಯಾಕಂದ್ರೆ ಅವ್ರಿಗೇನು ನಾವೇನು ಕೊಡ್ತೇವೆ, ಹಾಡು ಎಲ್ಲರೂ ಆಡ್ತಾರೆ, ಅದು ಹೇಳಲಿಕ್ಕೆ ಆಗುದಿಲ್ಲಪ್ಪ ಕೃಷ್ಣ. ಅದಕ್ಕೆಲ್ಲ ನಾನು ಋಣಿಯೇ. ಸೊ ಇವಾಗ ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಗೆ ಟೆನ್ಷನ್ ಇದೆ, ಕಷ್ಟ ಇದೆ ಅಂತ. ಸೊ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ನಿಮ್ಮ ಲೈಫಲ್ಲಿ ಆ ರೀತಿ ಅಂದ್ರೆ ಇದು ತುಂಬಾ ಕಷ್ಟ ಕಾಲ, ಇದರಿಂದ ಹೇಗೆ ಅಂದ್ರೆ ಆ ಕಷ್ಟದ ಟೈಮಿಂದ ಹೇಗೆ ಹೊರಗೆ ಬಂದ್ರೆ? ಅಲ್ಲ, ನಂಗೆ ಕೊರೋನಾ ಆಗುವಾಗ ನಾನು ಬೆಳಗಾಂ ಆಚೆ ಪ್ರೋಗ್ರಾಮ್ ಅಲ್ಲಿದ್ದೆ. ಬಂದು ಮಾರ್ಚ್ ಅಲ್ಲಿ ಇದಾಯ್ತು, 2 ತಿಂಗಳು ಹುಷಾರಿಲ್ಲದೆ ಮನೇಲಿದ್ದೆ. ಅಂದ್ರೆ ಏನಂದ್ರೆ ಇವತ್ತು ಬೆಳಗಾಂ, ನಾಳೆ ಇಳ್ಕಲ್, ನಾಡ್ದು ಅಲ್ಲಿ ಎಲ್ಲ ನಾನು ಉತ್ತರ ಕನ್ನಡ ಸುತ್ತು ಬರ್ತಾ ಇದ್ದೆ. ಆರೋಗ್ಯ ಹಾಳಾಯ್ತು ನಂದು, ಗ್ಯಾಸ್ಟ್ರಿಕ್ ಎಲ್ಲ ಆಗಿ 2 ತಿಂಗಳು ನನಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಕೆಲವರು ಅನ್ಕೋತಾರೆ ಕಲಾವಿದರ ಬದುಕಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ, ಆ ರೀತಿ ಏನಿರಲ್ಲ, ತುಂಬಾ ಅವರೊಳಗಡೆ ತುಂಬಾ ಕಷ್ಟ. ನಾವು ನಮ್ಮೊಳಗೆ ಯುದ್ಧ ಮಾಡ್ತಿರ್ತೇವೆ, ಎಲ್ಲಾ ಆರ್ಟಿಸ್ಟ್ಗಳು ಹಾಗೆ. ಅಂದ್ರೆ ಮತ್ತೆ ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕು, ಹಾಡ್ಬೇಕು. ನೋಡಿ ನನ್ಗೊಂದೀಗ ದೈವವೇದಿತೆಲ್ಲ ಅವಾರ್ಡ್ ಸಿಕ್ತು, ಅದು ನನ್ನ ಇದಲ್ಲ, ಅದು ಎಲ್ಲ ನನ್ಗೆ ಸೂರ್ಯನ ಕರೆದು ಇದು ಮಾಡಿದಕ್ಕೆ ಅವರಿಗೆ ಅದು ಆ ಸಾಹಿತ್ಯ ಘನವಾದ ಸಾಹಿತ್ಯ ಹಾಗಿತ್ತು. ಮತ್ತೆ ಆ ಅವಾರ್ಡ್ ಸಿಕ್ತಂತ ನನ್ನನ್ನು ಜನ ಮೆಚ್ಚಬೇಕಂತಿಲ್ಲಲ್ಲ. ಇವತ್ತು ನಾನು ಏನ್ ಕೆಲಸ ಮಾಡಿದೆ ಅದಕ್ಕೆ ಚಪ್ಪಾಳೆ. ಅದು ಆರೋಗ್ಯ ಸಹ ನಮ್ಗೆ ಮುಖ್ಯ ಆಗಿರ್ತದೆ. ಮತ್ತೆ ಈಗ ಬ್ಯಾಂಗ್ಳೂರವ್ರಿಗೆಲ್ಲ ಒಳ್ಳೇದು 10:30 5 ಆರಾಮ್ಸೆ ಹೋಗಿ ಮಲಗಬಹುದು. ನಮ್ಮ ಕಡೆ ಆಗಲ್ಲ, ಸ್ಟೇಜ್ ಕಾರ್ಯಕ್ರಮ 10:00 ಸ್ಟಾರ್ಟ್ ಆಗಿ ನಮ್ಗೆ ನಿದ್ದೆ ಇಲ್ಲ. ನಿಜ ಒಂದು ಸಿಸ್ಟಮ್ ವೈಜ್ಞಾನಿಕವಾಗಿ ಈ ರೀತಿ ನೋಡಿದ್ರೆ ನಮ್ಮ ದೇಹದ ಏರುಪೇರುಗಳು, ನಿದ್ರೆಗಳು ಆ ಟೈಮಿಗೆ ಇರುದು. ಅವಾಗ ನಾವು ಆ ವಿರುದ್ಧ ದಿಕ್ಕಿಗೆ ಹೋಗ್ತಿರ್ತೇವೆ. ಅವಾಗ ನಮ್ದು ವಾಯ್ಸ್ ಮತ್ತೆ ವೀಕ್ ಆಗ್ಬಹುದು, ಮತ್ತೆ ಮುಂಚಿನಾಗೆ ಹಾಡ್ಲಿಲ್ಲ ಅನ್ಸ್ಬೋದು ಜನರಿಗೆ. ಅದೆಲ್ಲ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಅಂದ್ರೆ ಪ್ರತಿದಿನ ಹೇಗೆ ಹಾಡ್ತೀವಿ ಅದ್ರ ಮೇಲೆ ಅವ್ರ ಒಪಿನಿಯನ್ ಬದಲಾಗ್ತಾ ಇರುತ್ತೆ. ಓಕೆ, ಸೊ ಈ ಕಾರ್ಯಕ್ರಮ ಮುಗಿಸೋ ಮೊದಲು ಒಂದು ಹಾಡಿನೊಂದಿಗೆ ಮುಗಿಸೋಣ. ನಮ್ಗೋಸ್ಕರ ನಾನು ಆಲ್ರೆಡಿ ಹೇಳಿದೆ ನಮ್ಗೆ ಕೋಳಿಕೆ ರಂಗ ಪದ್ಯ ಕೇಳಬೇಕು ಅಂತ. ಸೊ ಅದೊಂದು ಹಾಡುವುದು ನಮ್ಗೋಸ್ಕರ. ಎಸ್. ಕೋನುಲ್ಲೀನು ಕೇನು ರಾನು ಒಂದ್ಸೊನ್ನೇಗ ಏದನ್ ಆಡಕ್ ಬಾರ್ದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ಕೊನ್ಲೀನು ಕೇನು ರಾನು ಒಂದ್ಸೊನ್ನೇಗ ಇದನ್ ಆಡಕ್ ಬಾರ್ದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ. ನಾನು ತಿಪ್ಪಾರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ್ ನಡ್ಕಲ್ ಸಡ್ಕನ್ ಚಿಕ್ಕ ಮಗ. ನಾನು ತಿಪ್ಪಾರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ್ ನಡ್ಕಲ್ ಸಡ್ಕನ್ ಚಿಕ್ಕ ಮಗ. ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ, ನಾನು ಕೋ ಕೋಳಿಗೆ ರಂಗ. ಈಗ ನೀವು ಮುಗಿಸೋ ಮೊದಲು ನಾನು ಮದುವೆ ಆದ್ಮೇಲೆ ನಮ್ದು ಬೈಲೂರು ಉಡುಪಿ ವಾಸುದೇವ್ ಭಟ್ರ ಹತ್ರ ಸಂಗೀತ ಕಲ್ತಿದ್ದೇನೆ. ಅವರು ನನಗೊಂದು 10 ವರ್ಷ ನಾನು ಮರಿಬಾರ್ದು ಅದಲ್ಲ. ಯಾಕಂದ್ರೆ ಅವ್ರು ಕೊಟ್ಟ ಟ್ರೈನಿಂಗ್ ಇಂದ ನಾವೆಲ್ಲ ಹಾಡ್ತಾ ಇರೋದು. ಅದು ನಮ್ಮ ಅನ್ನ ಮತ್ತೆ ನಮ್ದು ವಾರಿಲಕ್ಷ್ಮಿ ಮೇಡಮ್, ಆಮೇಲೆ ಮಲ್ಪೆ ತಾರನಾಥ್ ಅವರು ನನ್ಗೆ ವೇದಿಕೆ ಮಾಡಿಕೊಟ್ಟದ್ದು. ನೀನೊಂದು ಸಿಂಗರ್ ಅಂತ ರೂಪಿಸಿದೆ ಆ ಮನುಷ್ಯ. ಮತ್ತೆ ತುಂಬಾ ಜನ ಇದ್ದಾರೆ, ರಶ್ಮಿ ಮೇಡಮ್, ಎಲ್ರಿಗೂ ನನ್ನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ನನ್ನ ಮನಸ್ಸಲ್ಲಿದ್ದೀರ. ನಾನು ಯಾವತ್ತು ದೇವರಿಗೆ ಪೂಜೆ ಆಗುವಾಗ ನಿಮ್ಗೆ ಸಹ ಒಂದೊಂದು ಪ್ರಣಾಮ ಅಂತ ದೇವ್ರ ಹತ್ರ ಯಾವಾಗ್ಲೂ ಮುಟ್ಟಿಸ್ತಿದ್ದೇನೆ. ನನಗೆ ಎಲ್ಲ ತುಂಬಾ ಜನ ಸಹಾಯ ಮಾಡಿದ್ದಾರೆ ಇದಕ್ಕೆ ವೇದಿಕೆ ಬರ್ಲಿಕ್ಕೆ. ಅವರಿಗೆಲ್ಲ ಸಹಾಯ ಮಾಡಿದ್ದನ್ನ ನೆನ್ಪಿಟ್ಕೊಳ್ಳೋದು ಅದೇ ಒಂದು ದೊಡ್ಡ ವಿಷಯ. ಸೊ ಇವತ್ತು ನೀವು ಅವ್ರನ್ನೆಲ್ಲ ನೆನಪಿಸ್ತಾ ಇದ್ದೀರಾ. ಸೊ ನೀವು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ, ತುಂಬಾ ಮುಕ್ತವಾಗಿ ಮಾತಾಡ್ತೀರಾ, ತುಂಬಾ ಮುಗ್ಧವಾಗಿ ಮಾತಾಡ್ತೀರಾ. ಸೊ ನನಗೆ ಗೊತ್ತಾಗಿಲ್ಲ 1 ಗಂಟೆ ಹೇಗಾಯ್ತು ಅಂತ. ಸೊ ನಮ್ಮ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದಿದೆ ಮ್ಯಾಮ್.
ಸೊ ತುಂಬ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸೊ ಯು ರಿಯಲಿ ಮೇಡ್ ಮೈ ಡೇ. ತುಂಬ ನನಗಂತೂ ಖಂಡಿತವಾಗ್ಲೂ ಇನ್ಸ್ಪೈರ್ ಮಾಡಿದ್ರ. ಸೊ ಇವತ್ತು ನೋಡಿದ ಎಲ್ಲ ಕಾರ್ಯಕ್ರಮ ಯಾರೆಲ್ಲ ನೋಡಿದ್ದಾರೆ ಎಲ್ರಿಗೂ ಕೂಡ ಇನ್ಸ್ಪೈರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನೀವು ಇನ್ನೂ ದೇಶ ವಿದೇಶಗಳಲ್ಲಿ ಸಾಧನೆ ಮಾಡುವಂತಾಗಲಿ. ಸೊ ನಮ್ಮ ಬಿರ್ವೇರಿ ಕುಡ್ಲ ಹಾಗೂ ನಮ್ಮ ಟಿವಿಯ ಪರವಾಗಿ ಇದೊಂದು ಕಿರು ಕಾಣಿಕೆ ಮ್ಯಾಮ್. ಥ್ಯಾಂಕ್ಸ್. ಓಕೆ, ಸೊ ನನಗೆ ಕೆಲವರಿಗೆ ಥ್ಯಾಂಕ್ ಯು ಹೇಳೋದಿದೆ. ಫಸ್ಟ್ ಆಫ್ ಆಲ್ ನನಗೆ ಇಂಥ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದ ಅಂತಹ ಬಿರ್ವೇರಿ ಕುಡ್ಲ ತಂಡದವರಿಗೂ ಒಂದು ಧನ್ಯವಾದಗಳು. ಅದು ಅಲ್ಲದೆ ನೀವು ಕೂಡ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ಮಾಡುವಂತಾಗಲಿ. ಮತ್ತು ನಮ್ಮ ಟಿವಿಯ ಶಿವಶರಣ ಸರ್ ಅವ್ರಿಗೂ ಕೂಡ ತುಂಬ ಹೃದಯಪೂರ್ವಕ ನಮಸ್ಕಾರಗಳು. ಅಂದರೆ ನಾನು ಒಂದು ವಿಷಯ ಕೇಳಿದೆ, ಏನಂದರೆ ಇಲ್ಲಿ ಆ್ಯಂಕರಿಂಗ್ ಯಾರೆಲ್ಲ ಮಾಡಿದ್ದಾರೆ ಸೊ ಅವರೆಲ್ಲ ತುಂಬ ದೊಡ್ಡ ಸಾಧಕರು ಹಾಗೆ ಸಾಧಕರಾಗಿದ್ದಾರಂತೆ. ಸೊ ಇಲ್ಲಿಂದ ನನ್ನ ಲೈಫಿಗೆ ಒಂದು U-turn ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ 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 ಖುಷಿ ಆಯಿತು. ತುಂಬ ಧನ್ಯವಾದಗಳು. ಅದು ಅಲ್ಲದೆ ನಮ್ಮನ್ನು ಇಷ್ಟು ಪ್ರೀತಿಯಿಂದ ಎಲ್ಲ ವೀಕ್ಷಕರು ಕಾರ್ಯಕ್ರಮನ ನೋಡ್ತಾ ಇದ್ರ. ಸೊ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ. ಅಲ್ಲಿವರೆಗೆ ಕೀಪ್ ಆನ್ ವಾಚಿಂಗ್ ನಮ್ಮ ಟಿವಿ.